ಆ ಎರಡು ಹಟ್ಟಿಗೆ ಸೇರಿಕೊಂಡು ನಾವು ಒಂದು ಅರ್ಧ ಎಕರೆಯಷ್ಟು ಜಾಗಕ್ಕೆ ನಾವು ಈ ಚೈನ್ ಲಿಂಕ್ ಮೆಶ್ ಅನ್ನು ಹಾಕಿದ್ದೇವೆ. ಅವುಗಳು ಮೇಲೆ ಕೆಳಗೆ ಹೋಗಿಕೊಂಡು ಎತ್ತರ ತಗ್ಗಿನಲ್ಲಿ ಅವಕ್ಕೆ ಸ್ವಾಭಾವಿಕವಾಗಿ ಸೂರ್ಯನ ಬಿಸಿಲು ಬೀಳ್ತದೆ, ಒಂದು ವ್ಯಾಯಾಮ ಆಗ್ತದೆ. ಹಾಲಿನ ಕ್ವಾಲಿಟಿ ಒಳ್ಳೆದಿರ್ತದೆ. ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಅದು ಬರೋದಿಲ್ಲ, ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗ್ತದೆ. ವಿದೇಶದಲ್ಲೆಲ್ಲ ಕವು ಕಡ್ಲಿಂಗ್ ಅಂತ ಶುರುವಾಗಿದೆ. ಹಾಗೆ ಇದ್ರ ಮೇಲೆ ನಾವು ಕೈ ಆಡಿಸಿದ್ರೆ ನಮ್ಮ BP ಪ್ರೆಷರ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳಿ ಲೆಕ್ಕ. ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಗೋವಾದ ಆ ಸೈಡ್ ಅಲ್ಲಿ ಬರ್ತದೆ ಕಿಲಾರ್ ಬ್ರೀಡ್. ಇದು ಸ್ವಲ್ಪ ನಮ್ಮ ಊರಲ್ಲಿ ಕಡಿಮೆ ಈ ಬ್ರೀಡ್. ಈಗ ಇವರು ಸಹ ಒಂದು ಕರುವನ್ನು ಅವತ್ತು ಜೋರ್ ಮಾಡಿದ ಆ ಕರುವಿಗೆ ಇವರನ್ನು ಕಂಡ್ರಾಗುದಿಲ್ಲ. ಇಲ್ಲ ಮುಂದೆಗೆ ಆಗೋದು ಮಲೆನಾಡು ಗಿಡ್ಡ ಅಂತ ಇರ್ಲಿಕ್ಕಿಲ್ಲ, ಬರೀ ಫೋಟೋದಲ್ಲಿ ಹಾಗೆ ನೋಡ್ಬೇಕಾಗುತ್ತೆ. ಈಗ ಮನೆಯಲ್ಲಿ ಇದ್ರೆ ಒಳ್ಳೆ. ತುಂಬಾ ವೆಟರ್ನರಿ ಡಾಕ್ಟರ್ಸ್ ಹೋಮಿಯೋಪತಿ ಮದ್ದು ದನಗಳಿಗೆ ಕೊಡ್ತದೆ. ನಮ್ಮೊಟ್ಟಿಗೆ ಇಡೀ ಮನೆಯೊಳಗೆ ಬರ್ತವೆ, ಡೈನಿಂಗ್ ಟೇಬಲ್ ಹತ್ರ ಬರ್ತವೆ. ಅವಳು ಬಂದ್ಲು, ಅವಳು ನೋಡಿ ಸಣ್ಣಗಿರಿಂದ ಬರ್ತಿದ್ಲು ಶ್ರೀದೇವಿ. ಹಾಲು ಉತ್ಪತ್ತಿಸಬೇಕು, ದೇಶಿಸಬೇಕು ಅಂದ್ರೆ ನಮಗೆ ಗೀರ ಆಗ್ಬೋದು, ಸಾಯವಲ್ ಇದಲ್ಲೆಲ್ಲ ಹಾಲು ಉತ್ಪತ್ತಿ ಜಾಸ್ತಿ. ಕಿವಿಗೆ ಅಡ್ಡ ಅಲ್ಲ, ಕಿವಿ ಕೆಳಗೆ ನೇತು ಬೀಳ್ತದೆ. ಎಲ್ಲಾರು ನೀರು ಹೋದ್ರೆ ಎಲ್ಲ ಇನ್ಫೆಕ್ಷನ್ ಆಗೋದು ಜಾಸ್ತಿ. ಅಡಿಭಾಗದಲ್ಲಿ ಉಂಟಲ್ಲ ಕಿವಿಯನ್ನು. ಹೈನುಗಾರಿಕೆ ಎನ್ನುವಂಥದ್ದು ಅತ್ಯಂತ ಕಷ್ಟಕರವಾದಂತಹ ಒಂದು ಕೆಲಸ ಅಂತ ತುಂಬ ಮಂದಿ ಭಾವಿಸ್ತವರಿದ್ದಾರೆ. ಹಾಗಾಗಿ ಹಾಲಿನ ಪ್ರಮಾಣ ಆಗಿರ್ಬೋದು, ಆದಾಯವನ್ನು ಗಮನಿಸಿದರೆ ಹೆಚ್ಚಿನವರು ಕೂಡ ಹೈನುಗಾರಿಕೆ ಮಾಡುವುದಿದ್ರೆ ಈಗಿನ ಮಿಶ್ರ ತಳಿ ಅಂದರೆ ಜರ್ಸಿ ಹಸುಗಳನ್ನು ಸಾಕುವುದರ ಮುಖಾಂತರವಾಗಿ ಅದರಿಂದ ಬಂದಂತಹ ಹಾಲನ್ನು ಏನು ಮಾರುಕಟ್ಟೆಗೆ ಒದಗಿಸುವಂಥ ರೀತಿಯಲ್ಲಿ ಕೂಡ ಇವತ್ತು ಹೈನುಗಾರಿಕೆ ಮಾಡೋರಿದ್ದಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗುವಂಥದ್ದು ಹಾಲಿನ ಗುಣಮಟ್ಟ. ನಾವು ನೋಡಬೇಕಾದ್ರೆ ಈ ಹಾಲಿನ ಗುಣಮಟ್ಟಕ್ಕೆ ಸೂಕ್ತವಾದಂತಹ ತಳಿ ಅಂದರೆ ಅದು ದೇಶಿ ತಳಿಯ ಹಾಲು ಅಂತ ಆಗಬೇಕು. ದೇಶಿ ತಳಿಯನ್ನು ಇವತ್ತು ಯಾರು ಸಾಕ್ತಾರೆ? ಸಾಕಷ್ಟು ಮಂದಿ ಸಾಕುವವರು ಬಹಳಷ್ಟು ಕಡಿಮೆ ಇದ್ದಾರೆ. ದೇಶಿ ತಳಿಯನ್ನು ಸಾಕಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳನ್ನು ಕೂಡ ಕೊಡ್ತಾರೆ. ಆದರೆ ಪುತ್ತೂರಿನ ಪೇಟೆಯ ಮಧ್ಯಭಾಗದಲ್ಲಿ ಅಂದರೆ ಪೇಟೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದ ಅಂತರದಲ್ಲಿ ಸಾಮೆತಡ್ಕ ಅನ್ನುವಂಥ ಒಂದು ಪ್ರದೇಶದಲ್ಲಿ ಪುತ್ತೂರಿನವರು ಉಪನ್ಯಾಸಕರು ಕೂಡ ಹೌದು, ಇವರು ಪ್ರೊಫೆಸರ್ ಕೂಡ ಹೌದು. ಪುತ್ತೂರಿನ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ HOD ಆಗಿದ್ದವರು, ಶ್ರೀನಿವಾಸ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋರು. ಅದ್ರ ಜೊತೆಗೆ ಪುತ್ತೂರಿನಲ್ಲಿ ಬಹಳಷ್ಟು ನಮಗೆ ಗೊತ್ತಿದೆ ಕಿಯೋನಿಕ್ಸ್ ಮತ್ತು ಮೈಸ್ ಎನ್ನುವಂತಹ ಒಂದು ಕಂಪ್ಯೂಟರ್ ಅಕಾಡೆಮಿಯನ್ನು ಕೂಡ ನಡೆಸ್ತಾ ಇದ್ದವರು ಶ್ರೀಯುತ ದಿನೇಶ್ ಪ್ರಸನ್ನ ಮತ್ತು ಉಮಾ ದಿನೇಶ್ ಪ್ರಸನ್ನ. ಈ ದಂಪತಿ ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಕೂಡ ವಿಶೇಷವಾಗಿ ದೇಶಿ ತಳಿಯ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದೇಶಿ ತಳಿಯನ್ನು ಸಾಕಬೇಕು, ದೇಶಿ ತಳಿಯ ಮುಖಾಂತರವಾಗಿ ಒಂದಷ್ಟು ಇಮೋಷನಲ್ ಆಗಿ ಅವುಗಳ ಜೊತೆ ಬೆರೆಯುವಂತಹ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಉದಿತ್ ಗೋಶಾಲಾ ರಿಜಿಸ್ಟರ್ಡ್ ಅಂತ ನಾವು ಬಂದಿರುವಂಥ ಇದು ಪುತ್ತೂರಿನ ಸಾಮೆತಡ್ಕದಲ್ಲಿರುವಂಥ ಉದಿತ್ ಗೋಶಾಲಾ. ಇದಕ್ಕೋಸ್ಕರ ಒಂದು ಇವರ ಫ್ಯಾಮಿಲಿ ಟ್ರಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಇಲ್ಲಿ ಸರಿಸುಮಾರು ಒಂದು 28 ದನಗಳನ್ನು ಸಾಕ್ತಾ ಇದ್ದಾರೆ. ಬೇರೆ ಬೇರೆ ತಳಿಯ ದನಗಳು ಇಲ್ಲಿ ಇವೆ. ಗಿರಿ ತಳಿ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಪುಂಗನೂರು ಆಗಿರ್ಬೋದು, ಇವೆಲ್ಲ ತಳಿಗಳನ್ನು ಕೂಡ ಸಾಕಷ್ಟು ಇದೆ. ಅದು ಎಲ್ಲವನ್ನು ಕೂಡ ನೋಡಿಕೊಂಡು ಬರೋಣ ಮತ್ತು ಯಾವ ರೀತಿಯಾಗಿ ಈ ದನಗಳನ್ನು ಸಾಕ್ತಾ ಇದ್ದಾರೆ ಎನ್ನುವುದನ್ನು ತಾವು ಕೂಡ ನೋಡಬಹುದು. ಬನ್ನಿ ಉದಿತ ಗೋಶಾಲಕ್ಕೆ ಒಂದು ರೌಂಡ್ ಅಪ್ ಹೊಡ್ಕೊಂಡು. ನಮ್ಮ ಉದಿತ ಗೋಶಾಲೆಗೆ ಸ್ವಾಗತ. ಇದು ದೊಡ್ಡ ಹಟ್ಟಿ, ನಮ್ಮದು ಮುಖ್ಯವಾದ ಹಟ್ಟಿ ಇದೆ. ನಮ್ಮ ಹಳೆ ಮನೆಗೆ ಸೇರಿಕೊಂಡ ಹಟ್ಟಿ ಇದು. ಇನ್ನೊಂದು ಹೊಸ ಮನೆಗೆ ಆಗುವಾಗಿರುವಂಥ ಇನ್ನೊಂದು ಸಣ್ಣ ಹಟ್ಟಿ ಇದೆ. ಆ ಎರಡು ಹಟ್ಟಿಗೆ ಸೇರಿಕೊಂಡು ನಾವು ಒಂದು ಅರ್ಧ ಎಕರೆಯಷ್ಟು ಜಾಗಕ್ಕೆ ನಾವು ಈ ಚೈನ್ ಲಿಂಕ್ ಮೆಷನ್ನು ಹಾಕಿದ್ದೇವೆ. ಅಂದರೆ ಮುಳ್ಳಿನ ಬೇಲಿ ಹಾಕಿದರೆ ದನಗಳಿಗೆ ಅವು ಒಂದಕ್ಕೊಂದು ಹೊಡೆದಾಡಿಕೊಂಡು ಏನಾಗುವಂಥದ್ದಕ್ಕೆ ತಪ್ಪಿಸಲಿಕ್ಕೆ ಚೈನ್ ಲಿಂಕ್ ಮಿಷ್ ಇದೆ. ಇದನ್ನು ಬೇಕಾದಾಗೆ ಕೂಡಲೇ ಹೆಚ್ಚು ಚೇಂಜ್ ಮಾಡಲಿಕ್ಕಾಗ್ತದೆ. ಎಲ್ಲಿ ದಾರಿ ಬೇಕು ಅಲ್ಲಿ ಬಿಡಿಸುವಾಗ ಅಂತ ಮಾಡೋ ಈ ವ್ಯವಸ್ಥೆ ಇದೆ. ಇಲ್ಲಿ ದನಗಳು ಸ್ವಲ್ಪ ಸೊಕ್ಕಿನ ದನಗಳು, ಜೋರಿನ ದನಗಳೆಲ್ಲ ಇದರಲ್ಲಿರ್ತವೆ. ಅಥವಾ ನಾವು ಶಿಫ್ಟಿನಲ್ಲಿ
ಒಂದು 8 ಅಥವಾ 4 ಹೀಗೆ ದನಗಳನ್ನು ನಾವು ಇದರಲ್ಲಿ ಬಿಡ್ತಾ ಇರ್ತೇವೆ. ಅವುಗಳು ಮೇಲೆ ಕೆಳಗೆ ಹೋಗಿಕೊಂಡು ಎತ್ತರ ತಗ್ಗಿನಲ್ಲಿ ಅವಕ್ಕೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಅವುಗಳಿಗೆ ಸೂರ್ಯನ ಬಿಸಿಲು ಬೀಳ್ತದೆ, ಒಂದು ವ್ಯಾಯಾಮ ಆಗ್ತದೆ. ಮತ್ತು ಸಣ್ಣ ಸಣ್ಣ ಕರುಗಳನ್ನು ನಾವು ಇಡೀ ನಮ್ಮ ಜಾಗದಲ್ಲಿ ಬಿಡ್ತೇವೆ. ಇಲ್ಲಿ ಸಾಧಾರಣ ಒಂದು 8 ಎಕರೆ ನಮಗೆ ಜಾಗ ಇದೆ. ಇದು ಮುನ್ಸಿಪಾಲ್ಟಿಯಲ್ಲಿ ಒಳಗಡೆ ಇರುವಂಥದ್ದು. ನಾವು ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ನಮ್ಮದು, ಎಳ್ಮುಡಿಗೆ 1 ಕಿಲೋಮೀಟರ್ ನಮ್ಮದು. ಪೇಟೆ ಮಧ್ಯದಲ್ಲೇ ಇದ್ದೇವೆ ನಾವು, 1.2 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಫ್ರಮ್ ದ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಯೇ ನಮ್ಮ ಜಾಗದಲ್ಲಿ ಈ ಕರುಗಳೆಲ್ಲ ಇಲ್ಲೇ ಓಡಾಡಿಕೊಂಡು ಬೆಳಿಗ್ಗೆ ಒಂದು 8:30 ಹಿಂಡಿಯೆಲ್ಲ ಹಾಕಿದ ಮೇಲೆ ಬಿಡ್ತೇವೆ. ಎಲ್ಲ ಇಲ್ಲಿ ಹೊರಗಡೆ ಹೋಗ್ತವೆ. ಎಲ್ಲ ಗಿಡಗಳನ್ನು ಏನು ಬೇಕಾದೆಲ್ಲವನ್ನು ಅವಕ್ಕೆ ಬೇಕಾದದನ್ನು ಆರಿಸಿಕೊಂಡು ತಿಂತವೆ. ಅವು ತೋಟಕ್ಕೆ ಹೋಗ್ತವೆ. ಬಾಳೆ ಗಿಡವನ್ನೆಲ್ಲ ಏನು ಮಾಡೋದಿಲ್ಲ ಹೆಚ್ಚು. ಸಣ್ಣ ಸಣ್ಣ ಕೆಲವನ್ನು ಎಳಿತದೆ, ತೊಂದರೆ ಆಗೋದಿಲ್ಲ. ಮತ್ತು ಎಲ್ಲ ಅಡಿಕೆ ಗಿಡವನ್ನೆಲ್ಲ ಏನು ಮುಟ್ಟುವುದಿಲ್ಲ. ಎಲ್ಲವನ್ನು ಮೇಯ್ದುಕೊಂಡು ಸಾಯಂಕಾಲ 4:45 5 ಗಂಟೆ ಅವುಗಳು ಹಿಂಡಿ ಹಾಕುವಷ್ಟು ಹೊತ್ತಿಗೆ ಸಲಾಗಿ ಬಂದು ಅವರ ಜಾಗದಲ್ಲಿ ಬಂದು ನಿಲ್ತದೆ. ಯಾಕೆಂದರೆ ಮಲೆನಾಡು ಗಿಡ್ಡಗಳಿಗೆ ಅದೇ ರೀತಿ ಟ್ರೈನಿಂಗ್ ಇದೆ. ಹೆಚ್ಚಾಗಿ ಅವು ಗಲಾಟೆ ಮಾಡೋದಕ್ಕೆ ನಾವು 4 6 ಬಿಡ್ತೇವೆ. ಎಲ್ಲೋ ಬಿಟ್ಟುಕೊಂಡ್ರೆ ಸೊಕ್ಕಿಕೊಂಡು ಸ್ವಲ್ಪ ಎಲ್ಲೆಲ್ಲಿ ಹೋಗ್ತವೆ. ಮೇಯುವುದು ಸ್ವಲ್ಪ ಹೊತ್ತು, ತಿರುಗುವುದು ಜಾಸ್ತಿ ಹೊತ್ತಾಗ್ತದೆ. ಆದ ಕಾರಣ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವುಗಳನ್ನು ಹಂತದಲ್ಲಿ ಶಿಫ್ಟಿನಲ್ಲಿ ಬಿಡ್ತೇವೆ. ಒಂದು ದಿನ ಇವತ್ತು ಒಂದು ಸೆಟ್ ಬಿಟ್ಟರೆ ನಾಳೆ ಇನ್ನೊಂದು, ನಾಡ್ದು ಇನ್ನೊಂದು, ಈ ರೀತಿಯಲ್ಲೇ ನಾವು ಬಿಡ್ತಾ ಹೋಗ್ತೇವೆ. ಅಂದರೆ ಅವು ಸ್ವಾಭಾವಿಕವಾಗಿ ವ್ಯಾಯಾಮ ಸಿಕ್ಕಿದರೆ ಅವುಗಳು ಗಬ್ಬಾಗುವಂಥದ್ದು ಇದೆಲ್ಲ ಅದಕ್ಕೆ ಸರಿಯಾಗಿ ಬರ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಗೀರು ದನಗಳಿರ್ಬೋದು, ಅದಕ್ಕೆಲ್ಲ ವ್ಯಾಯಾಮ ಬೇಕಾಗ್ತದೆ. ಮಲೆನಾಡು ಗಿಡ್ಡಗಳು ಎಲ್ಲ ಬಿಸಿಲಿನಲ್ಲಿ ಓಡಾಡಿಕೊಂಡು ಇದ್ದು ನೈಸರ್ಗಿಕವಾಗಿ ಅವುಗಳು ಹೊರಗಿನ ವಾತಾವರಣದಲ್ಲಿ ಇದ್ದರೆ ಅವುಗಳ ಒಂದು ಆರೋಗ್ಯವೆಲ್ಲ ಒಳ್ಳೆ ಇರ್ತದೆ, ಒಳ್ಳೆ ಶೈನಿಂಗ್ ಆಗಿರ್ತದೆ, ಎಲ್ಲ ಒಳ್ಳೆದೇ ರೀತಿಯಲ್ಲಿ ಇರ್ತದೆ. ಅದು ನಮಗೆ ಹಾಲು ಕೊಡುವಂಥದ್ದು ಒಳ್ಳೆದಾಗ್ತದೆ. ಒಂದು ಉತ್ಕೃಷ್ಟ ಗುಣಮಟ್ಟವು ಕೂಡ ಕೊಡ್ತದೆ. ಒಂದು ವ್ಯಾಯಾಮ ಇರಬೇಕು ಅವುಗಳಿಗೆ, ದೈಹಿಕವಾದ ವ್ಯಾಯಾಮ. ನಮಗೆ ನಾವು ಹೇಗೆ ವಾಕಿಂಗ್ ತಿಂದುಕೊಂಡು ವ್ಯಾಯಾಮ ಇಲ್ಲದೆ ಅಲ್ಲೇ ಕೂತ್ಕೊಂಡ್ರೆ ಹೇಗಾಗ್ತದೆ ಹಾಗೆ. ಬೇರೆ ದೊಡ್ಡ ದನಗಳಾದರೆ HF ಫ್ಯಾನ್ ಹಾಕಿಕೊಂಡು AC ಇಟ್ಕೊಂಡು ಇರುವಂಥದ್ದು ಹಾಗಲ್ಲ. ಇವು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನೈಸರ್ಗಿಕ ಏನು ಸಿಗ್ತದೆ ಅದೇ ಬೆಳಕಿನಲ್ಲಿ ಅದೇ ಇರುವಂಥದ್ದು. ಹಾಗೆ ಎರಡನ್ನು ಸೇರಿಸ್ಕೊಂಡು ಮಾಡಿದ್ದೇವೆ. ಇದಕ್ಕೆ ಅವಳಿಗೆ ನೀರಿನ ಸಮಯದಲ್ಲಿ ಇಲ್ಲಿ ನಾವು ಈ ಟ್ಯಾಂಕಿಗಳಿದೆ, ಮೇಲೆ ಒಂದು 2 ಇದೆ, ಇಲ್ಲಿದೆ. ಅದರಲ್ಲಿ ನೀರು ಹಾಕಿಡ್ತೇವೆ ನಾವು. ಅವುಗಳನ್ನು ಕುಡಿತೇವೆ. ಅವು ಹೊರಗಡೆ ಇದ್ದರೆ ಹೊರಗಡೆ ಒಂದು 2-3 ಟ್ಯಾಂಕಿ ಇದೆ, ಅದನ್ನು ಅಲ್ಲಿ ಅವು ಕುಡಿತವೆ. ಹೀಗೆ ಸ್ವಾಭಾವಿಕವಾಗಿ ಸುತ್ತಾಡ್ಕೊಂಡಿರ್ತೇವೆ, ಇಲ್ಲಿ ಆಟ ಆಡಿಕೊಂಡಿರ್ತೇವೆ, ಮೇಲೆ ಕೆಳಗೆ ಓಡಾಡ್ತೇವೆ, ಎಲ್ಲವೂ ಮಾಡ್ತೇವೆ. ತಿನ್ಲಿಕ್ಕೆ ನಾವು ಒಮ್ಮೊಮ್ಮೆ ಇಲ್ಲೇ ಕೊಡ್ತೇವೆ, ಒಮ್ಮೊಮ್ಮೆ ಇಲ್ಲೇ ನಾವು ಕೊಚ್ಚಿ ಇಲ್ಲಿ ಹಾಕ್ತೇವೆ. ಹೆಚ್ಚು ಸಿಕ್ಕದಿದ್ರೆ, ಎಲ್ಲ ಟೈಮಿನಲ್ಲಿ ಸ್ವಲ್ಪ ಸಿಗದಿದ್ರೆ. ಈಗ ತೋಟಕ್ಕೆ ಹೋಗುವಂತ ಕರುಗಳು ಯಾವುದೇ ರೀತಿ ಬೇರೆ ಅಲ್ಲಿ ಉಪದ್ರ ಉಪದ್ರ ಏನು ಮಾಡೋದಿಲ್ಲ. ಏನು ನಾವು ಹಾಗೆ ಬಿಟ್ಟಿರ್ತೇವೆ, ಏನು ಮಾಡೋದಿಲ್ಲ. ಸ್ವಲ್ಪ ಸೊಕ್ಕಿನವುಗಳನ್ನು ಸ್ವಲ್ಪ ಬಳ್ಳಿಯಲ್ಲಿ ಕಟ್ಟಿ ನಾವು ಒಂದು ಗೂಟ ಹಾಕಿ ಇಡ್ತೇವೆ. ಶಿಫ್ಟಿನಲ್ಲಿ ಒಂದು 5-6 ಗೂಟಗಳಿದೆ. ಬೇರೆ ಬೇರೆ ಕಡೆ ಎಲ್ಲಿ ಮೇವು ಜಾಸ್ತಿ ಇದೆ ಅಲ್ಲಿ ನಾವು ಗೂಟ ಹಾಕಿ ಬಿಟ್ಟರೆ ಅವು ಅಲ್ಲಿ ಮೇಯ್ದುಕೊಂಡಿರ್ತದೆ. ಸಾಯಂಕಾಲ ಕರ್ಕೊಂಡು ಬರುವಂಥದ್ದು. ಅಂದರೆ ಆಗ ಅವು ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತದೆ. ಬಿಡದಿದ್ರೆ ಅವುಗಳ ಎನರ್ಜಿಯನ್ನು ನಾವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವು ಸಿಕ್ಕಾಬಟ್ಟೆ ಓಡಾಡ್ತವೆ, ಎಲ್ಲೆಲ್ಲಿ ಬೇಲಿ ಹಾರಿಸಿ ಹೋಗ್ತವೆ. ಎಷ್ಟು ಎತ್ತರ ಗುಡ್ಡವನ್ನು ಮಲೆನಾಡು ಗಿಡ್ಡ ದನಗಳು ಹತ್ತುತ್ತದೆ. ಯಾವ ಬೇಲಿ ಸಹ ನಿಜವಾಗಿ ಅವರಿಗೆ ಉಳಿಯುವುದಿಲ್ಲ. ಆದರೆ ಬಿಟ್ಟುಕೊಂಡಿದ್ರೆ ಅವು ಸ್ವಾಭಾವಿಕವಾಗಿರ್ತದೆ. ಸರಿ, ಈಗ ಸಾಕಷ್ಟು ನಿಮ್ಮಲ್ಲಿ ದೇಶೀಯ ತಳಿಯ ಊರಿನ ದನಗಳಿವೆ. ಅದರ ಒಂದು ಸೆಗಣಿ ಅಥವಾ ಅದು ಗೊಬ್ಬರವಾಗಿಯೂ ಕೂಡ ಬಹಳ ಉಪಯುಕ್ತವಾಗಿರುವಂಥದ್ದು. ನೀವು ಆ ಸೆಗಣಿನ ಏನು ಮಾಡ್ತೀರಿ ಅಂತ ನೋಡಿ. ಮುಖ್ಯವಾಗಿ ಊರಿನ ದನದ ಸಗಣಿ ಅದು ಭಾರಿ, ಅದರಲ್ಲಿ ಪೋಷಕಾಂಶಗಳು ಇರ್ತದೆ. ನ್ಯಾಚುರಲ್ ಆಗಿ ನಮ್ಮ ಗಿಡಗಳಿಗೆ ಬೇಕಾಗುವಂಥದ್ದು. ಅದನ್ನು ನಾವು ಇದನ್ನು ಸಪರೇಟ್ ಆಗಿ ಅದನ್ನು ವಿಶೇಷ ರೀತಿಯಲ್ಲಿ ಅದನ್ನು ಇಲ್ಲಿ ನಾವು ಶೇಖರಿಸ್ತೇವೆ. ಇಲ್ಲಿ ಮತ್ತೆ ಅದನ್ನು ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ, ತೆಂಗಿನ ಗಿಡಕ್ಕೆ, ಯಾವುದೇ ಗಿಡಗಳಿಗೆ ನಾವು ಹಾಕುವ ಸಂದರ್ಭದಲ್ಲಿ ಅದಕ್ಕೆ ನಾವು ಸ್ವಲ್ಪ ಅದಕ್ಕೆ ಹರಳಿಂಡಿ ಹಾಗೂ ಬೇವಿನ ಹಿಂಡಿ ಇದನ್ನು ಮತ್ತೆ ಗೋಮೂತ್ರ ಇಷ್ಟನ್ನು ಹಾಕಿ ಘನಜೀವಾಮೃತ ಅಂತ ಹೇಳ್ತಾರೆ, ಘನ ರೂಪದಲ್ಲೇ ಇರ್ತದೆ ಅದು. ಅದನ್ನು ನಾವು ಗಿಡಗಳಿಗೆ ನಾವು ಕೊಡ್ತೇವೆ. ಅದು ಬೇಗ ಅದಕ್ಕೆ ಗಿಡಗಳಿಗೆ ಅದು ಒಂದು ಏನು ನ್ಯೂಟ್ರಿಷನ್ ಆಗಿ ಅದು ವರ್ಕ್ ಆಗ್ತದೆ. ಪೋಷಕಾಂಶ ಒಳ್ಳೆ ರೀತಿಯಲ್ಲಿ ಅದು ಸಿಗ್ತದೆ. ಮತ್ತೆ ನಮ್ಮದು 2 ಮಿಶ್ರ ತಳಿಯ ದನಗಳಿದೆ. ಅದಕ್ಕೆ ಅದರ ಹಟ್ಟಿಯ ಸಪರೇಟ್ ಆಗಿ ಇದೆ. ಅದು ಅದರದ್ದು ಗೋಮೂತ್ರ ಹೋಗುವಂಥದ್ದು ಅದೆಲ್ಲ ಬೇರೆ ಇದೆ. ಅದು ನಮ್ಮ ಸ್ಲರಿ ಗೋಬರ್ ಗ್ಯಾಸ್ಗೆ ಹೋಗಿ, ಸ್ಲರಿ ಹೊಂಡಕ್ಕೆ ಹೋಗಿ ಅಲ್ಲಿ ನಾವು ಗೊಬ್ಬರವನ್ನು ಬೇರೆ ರೀತಿಯಲ್ಲಿ ಮಾಡ್ತೇವೆ. ಅಲ್ಲಿಗೆ ನಮ್ಮ ಅಡಿಕೆ ಸಿಪ್ಪೆ ಇರಬಹುದು, ತೆಂಗಿನ ಸಿಪ್ಪೆಯನ್ನು ನಾವು ಹುಡಿ ಮಾಡಿ ಅದನ್ನು ಅಲ್ಲಿ ನಾವು ಅದಕ್ಕೆ ಕೊಡ್ತೇವೆ. ಬೇರೆ ಸೋಗೆ, ಅಡಿಕೆದ್ದು ಸೋಗೆ ಇರಬಹುದು, ಎಲ್ಲ ಗಿಡಗಳದ್ದೆಲ್ಲ ಸೊಪ್ಪು ಕೊಚ್ಚಿ ಎಲ್ಲ ನಾವು ಆ ಸ್ಲರಿ ಕಂಪೋಸ್ಟ್ ಆಗಿ ನಾವು ಅಲ್ಲಿ ಒಂದು ಸ್ಲರಿ ಹೊಂಡ ಇದೆ, ಅದಕ್ಕೆ ನಾವು ಹಾಕ್ತೇವೆ. ಆಮೇಲೆ ಸ್ಲರಿ ಪಂಪ್ ಹಾಕಿ ನೀರು ಹಟ್ಟಿ ತೊಳೆದ ನೀರು ಮತ್ತೆ ಗೋಮೂತ್ರ ಬಂದದ್ದು ಅದೆಲ್ಲ ಇನ್ನೊಂದು ಹೊಂಡಕ್ಕೆ ಬರ್ತದೆ. ಅದನ್ನು ಪಂಪಿನ ಮೂಲಕವಾಗಿ ನಾವು ನಮ್ಮ ಇಡೀ ಜಾಗಕ್ಕೆ, ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ನಾವು ಅದನ್ನು ಹಾಕ್ತೇವೆ. ಈಗ ಊರಿನ ತಳಿಯ ಈ ಗೊಬ್ಬರ ಇದನ್ನು ಈಗ ಅಲ್ಲಿ ಶೇಖರಿಸಿಟ್ಟಿದ್ದೀರಿ. ಇದನ್ನು ಮುಂದಕ್ಕೆ ಏನು ಬೇರೆಯವರಿಗೆ ಹೊರಗಡೆ ಇದನ್ನು ನಾವು ಕೇಳಿದವರು, ಹೆಚ್ಚಿನವರು ಕೇಳ್ತಾರೆ. ಊರಿಗೆ ಗೊತ್ತಿದೆ ಎಲ್ಲರಿಗೆ. ಈಗ ಊರಿನ ದನಗಳದ್ದು, ನಮ್ಮ ದೇಶಿ ದನಗಳ ಸಗಣಿ ಗಿಡಗಳಿಗೆ ಅಲ್ಲಿ ಹೆಚ್ಚು ಅದು ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದು, ಒಳ್ಳೆ ರೀತಿಯ ಪರಿಣಾಮ ಬೀರ್ತದೆ ಅಂತ ಹೇಳುವಂಥದ್ದು. ಸೊ ಅದನ್ನು ನಾವು ಇಲ್ಲಿಗೆ ಅವರು ಬರ್ತಾರೆ, ಪಿಕಪ್ನ ಲೆಕ್ಕದಲ್ಲಿ ಇರ್ಬೋದು, ಬಟ್ಟಿ ಲೆಕ್ಕದಲ್ಲಿ, KG ಲೆಕ್ಕದಲ್ಲಿ ನಾವು ಹಾಗೆ ಕೊಡ್ತೇವೆ. ಅದಕ್ಕೆ ನಾವು ತುಂಬಾ ದೊಡ್ಡ ರೇಟ್ ಅಂತ ನಾವು ಮಾಡ್ತಾ ಇಲ್ಲ. ಅವರಿಗೂ ಸಹ, ಜನಗಳಿಗೆ ಸ್ವಲ್ಪ ಗೊತ್ತಾಗಬೇಕು ಈ ವಿಷಯ. ದೇಶಿ ದನಗಳ ಒಂದು
ಸಗಣಿಯ ಗೋಮೂತ್ರದ ಮಹತ್ವ ಗೊತ್ತಾಗ್ಬೇಕಂತ ಹೇಳುವಂತ ದೃಷ್ಟಿಯಲ್ಲಿ ಸಹ ನಾವು ಹಾಗೆ ಕೊಡ್ತೇವೆ. ಕೆಲವರು ಮನೆಯ ಒಕ್ಕಲಿನ ಸಮಯದಲ್ಲಿ ನಮ್ಮ ಹತ್ರ ಗೃಹ ಪ್ರವೇಶಕ್ಕೆ ನಮ್ಮ ಹತ್ರ ಬರ್ತಾರೆ, ಸಗಣಿ ಬೇಕು ಅಂತ ಕೇಳ್ತಾರೆ, ಅಥವಾ ಶುದ್ಧ ಮಾಡೋ ಸಗಣಿ ಬೇಕು ಅಂತ ಕೇಳ್ತಾರೆ. ಇಲ್ಲಿನ ಕೆಲವು ಹತ್ತಿರದ ಮನೆಗಳಂತೂ ಗೃಹ ಪ್ರವೇಶ ಸಂದರ್ಭದಲ್ಲಿ ನಮ್ಮ ದನಗಳನ್ನು ತಗೊಂಡು ಹೋಗಿದ್ದಾರೆ. ದನ ಮತ್ತೆ ಕರುವನ್ನು ನಮ್ಮದೇ ತಗೊಂಡು ಹೋಗಿದ್ದಾರೆ, ಸಾಧು. ಯಾಕಂದ್ರೆ ನಮ್ಮ ದನ ಹೊರಗಡೆ ಓಡಿ ಅಡ್ಡಾಡ ಅಭ್ಯಾಸ ಇರ್ತವೆ, ಏನು ಅವು ಕಷ್ಟ ಏನು ಮಾಡುದಿಲ್ಲ, ಆರಾಮವಾಗಿ ಮನೆ ಒಳಗೆ ಬರ್ತದೆ, ಕೊಟ್ಟದನ್ನೆಲ್ಲ ತಿಂತದೆ, ಈ ರೀತಿಯಲ್ಲೇ ಇರ್ತದೆ. ಆದ ಕಾರಣ ನಮ್ಗೆ ಇದರಿಂದ ನಮ್ಗೆ ಮಾನಸಿಕವಾಗಿ ಸಹ ನಮ್ಗೆ ನೆಮ್ಮದಿ ಸಹ ಸಿಗ್ತದೆ. ಇದೇ ರೀತಿ ಅವುಗಳ ಸಗಣಿಯನ್ನು, ಗೋಮೂತ್ರವನ್ನು ನಾವು ನಮ್ಮ ಕೃಷಿಯ ಕ್ಷೇತ್ರಗಳಿಗೆ ನಾವು ಅದನ್ನು ಬಳಸ್ತೇವೆ. ಸರ್, ಈಗ ನಿಮ್ಮ ಈ ಹೈನುಗಾರಿಕೆ ಊರಿನ ತಳಿಯನ್ನು ಹಿಂದಿನಿಂದಲೇ ಮಾಡ್ತಾ ಇದ್ದೀರಾ? ನಿಮ್ಮ ಹಿರಿಯರು ನಮ್ಮ ಹಿರಿಯರು ನೋಡಿ, ನೀವು ಅಷ್ಟು ದೊಡ್ಡ ಹಟ್ಟಿ ನೋಡಿಬಹುದು, ದೊಡ್ಡ ಒಂದು ಕಲ್ಯಾಣ ಮಂಟಪದಷ್ಟು ದೊಡ್ಡ ಹಟ್ಟಿ ಇದೆ, ಮನೆ ಇಂತ ಹತ್ರ ಅಷ್ಟೇ ದೊಡ್ಡದ ಹಟ್ಟಿ ಇದೆ. ನಮ್ಮ ಅಜ್ಜನ ಕಾಲದಲ್ಲಿ ನಾನು ಸಣ್ಣದಿರುವಾಗ ಆ ಹಟ್ಟಿಯನ್ನು ಕಟ್ಟಿದ್ರು, ನಾನು ಇದೇ ಮನೆಯಲ್ಲಿ ಹುಟ್ಟಿದ್ದು. ಆವಾಗ ಆ ಹಟ್ಟಿಯನ್ನು ಕಟ್ಟಿದ್ರು, ಎಲ್ಲ ಮರ ಎಲ್ಲ ಬಳಕೆ ಮಾಡಿ ಅಷ್ಟು ದೊಡ್ಡ ಗಟ್ಟಿಯ ರೀತಿ ದೊಡ್ಡದಾದ ರೀತಿಯಲ್ಲಿ 2 ಮಾಳಿಗೆ. ಅಂದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬೈ ಹುಲ್ಲೆಲ್ಲ ನಮ್ಮದೇ ಇರ್ಬೋದು, ಹೊರಗಿನ ತಂದದ್ದು ಇರ್ಬೋದು, ಫಸ್ಟ್ ಫ್ಲೋರಿಗೆ ಮಾಡಿಗೆ ಬಂದು ಲಾರಿ ಹತ್ರ ತಂದು ಡಂಪ್ ಮಾಡೋ ರೀತಿಯಲ್ಲೇ ಎತ್ತರದಲ್ಲೇ ಕಟ್ಟಿದೆ. ಅಂದ್ರೆ ಗ್ರೌಂಡ್ ನಲ್ಲಿ ಕೆಳಗೆ ನಿಂತು ಬೈಹುಲ್ಲನ್ನೆಲ್ಲ ಫಸ್ಟ್ ಫ್ಲೋರಿಗೆ ಹಟ್ಟಿ ಹಾಕುವ ರೀತಿಯಲ್ಲೇ ಮಾಡಿದ್ದಾರೆ. ಆವಾಗ ಸಹ ನಾನು ಸಣ್ಣದಿರುವಾಗಲೇ ನೋಡಾಗಲೇ ಒಂದು 10-12 ದನಗಳೆಲ್ಲ ಇತ್ತು. ಇದರ ಮೊದಲು ಕೆಳಗೆ ಹಟ್ಟಿಯಲ್ಲಿತ್ತು. ಮತ್ತು ಕಾಲಕ್ರಮೇಣ ಬಂದಾಗ ಅದೆಲ್ಲ ಕಡಿಮೆ ಆಗ್ತಾ ಬಂತು. ಆಮೇಲೆ ತಂದೆಯವರ ನಂತರ 1 ದನಕ್ಕೆ ಉಳಿಯಿತು. 1 ದನ ಇಲ್ಲದೆ ಆಗಲಿ, 1 ದನ ಇದ್ದೇ ಇತ್ತು ನಮ್ಗೆ. ಮತ್ತೆ ನಾವು ಸ್ವಲ್ಪ ಸಮಯ ನಂತರ, ಈಗ ನಮ್ಮ ಈ ಕೊರೋನಾದ ಟೈಮಿನಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡ್ಕೊಂಡು, ಇಷ್ಟು ದೊಡ್ಡ ಹಟ್ಟಿ ಇದೆ, ಏನಾದರೂ ಒಳ್ಳೆ ರೀತಿಯಲ್ಲಿ ಇದನ್ನು ಬಳಸುವ ಅಂತ ಹೇಳಿ ನಾವು ಇದು ದೇಶೀಯ ದನಗಳನ್ನು ನಾವು ಇಲ್ಲಿ ತಂದು ಕಟ್ಟಿದ್ದೇವೆ. ಯಾಕಂದ್ರೆ ನಾವು ಇದನ್ನು ಒಂದು ಈ ಉದಿತ ಅಂತ ಹೇಳೋದು ನಮ್ಮ ಮನೆ ಹೆಸರಿದ್ದಾಗ ಇದನ್ನು ನಾವು ಒಂದು ಗೋಶಾಲೆ ಟ್ರಸ್ಟ್ ಆಗಿ ಮಾಡಿದ್ದೇವೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಸ್ನೇಹಿತರು ಸೇರಿ. ಸೊ ಅದನ್ನು ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ದೇಶಿ ತಳಿಯ ಮಲೆನಾಡು ಗಿಡ್ಡ ಸಂವರ್ಧನಾ ಕೇಂದ್ರದಿಂದ ಸಹ ನಮಗೆ ಸ್ವಲ್ಪ ದನಗಳನ್ನು ತರಲಿಕ್ಕೆ ಕೊಂಡೋಗ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಇಲ್ಲದ್ರೆ ಕಾನೂನಿನ ಅಡಚಣೆ ಸ್ವಲ್ಪ ಇರ್ತದೆ. ಈ ನಾವು ಗೋಶಾಲೆ ಮಾಡಿದ ಕಾರಣ ಅದರ ಒಂದು ಅನುಕೂಲತೆ ಸಹ ನಮಗೆ ಸ್ವಲ್ಪ ಪ್ರಯೋಜನ ಆಗ್ತದೆ. ಹಾಗೆ ನೀವು ಗೋಶಾಲೆ ಟ್ರಸ್ಟ್ ಮಾಡಿ ಅಂತೇಳಿ ನಮ್ಗೆ ಅಲ್ಲಿ ನಿರ್ದೇಶಕರು, ಸಂವರ್ಧನಾ ಕೇಂದ್ರದ ನಿರ್ದೇಶಕರು ಹೇಳಿದ್ರು. ಆ ರೀತಿಯಲ್ಲಿ ನಾವು ಇಲ್ಲಿ ಒಂದು ಗೋಶಾಲೆಯನ್ನು ಸಹ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಗೋ ಪ್ರಾಡಕ್ಟ್ ಅನ್ನು ಈಗ ಸಣ್ಣ ಮಟ್ಟಿನಲ್ಲಿ ನಾವು ಮಾಡಿದ್ದೇವೆ, ಹೊರಗಡೆ ಕೊಡುವುದು ಮಾಡಲಿಲ್ಲ. ನಮ್ಮ ಕುಟುಂಬಸ್ಥರಿಗೆ ನಾವು ಕೆಲವು ಈ ಬೆರಣಿಯನ್ನು ಕೊಡುವಂಥದ್ದು ಇರ್ಬೋದು, ಧೂಪ ತಯಾರಿಸಿದ್ದೇವೆ, ತಲೆಗೆ ಹಾಕುವ ಎಣ್ಣೆ ತಯಾರಿಸಿದ್ದೇವೆ, ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಡಕ್ಟ್ಗಳನ್ನು ನಮ್ಮ ಮನೆ ಮಟ್ಟಿಗೆ ನಾವು ಮಾಡಿದ್ದೇವೆ. ಅದನ್ನು ನಾವು ಕಮರ್ಷಿಯಲ್ ಆಗಿ ಹೊರಗಡೆಗೆ ಮಾರುವ ರೀತಿಯಲ್ಲಿ ನಾವು ಇಷ್ಟವರೆಗೆ ಮಾಡಲಿಲ್ಲ. ಅಂದರೆ ಸ್ವಲ್ಪ ಕೆಲಸದವರ ಒಂದೇ ಕೆಲಸದವರು ಎಲ್ಲ ದಿನಗಳಲ್ಲಿ ಇರುವುದಿಲ್ಲ, 1-2-3 ತಿಂಗಳಿದ್ರೆ ಇನ್ನೊರು ಈ ರೀತಿಯ ಒಂದು ಸ್ವಲ್ಪ ಸಮಸ್ಯೆಗಳಿದೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಕೆಲವು ನಾವು ದೇಶೀಯ ಗೋವಿನ ಕೆಲವು ಉತ್ಪನ್ನಗಳನ್ನು ಮಾಡುವ ಆಲೋಚನೆ ನಮ್ಗೆ ಇದೆ. ಮೊದಲಿಂದ ಅದೇ ಆಲೋಚನೆ ಇತ್ತು, ಅದಕ್ಕೆ ಬೇಕೇ ಶುರು ಮಾಡಿದ್ದು. ಬಟ್ ಈಗ ಒಂದು 2 ವರ್ಷ ಆಯ್ತಷ್ಟು ನಾವು ಆರಂಭ ಮಾಡಿ, ಇನ್ನು ಒಂದು ಕೆಲವು ದಿನಗಳಲ್ಲಿ ಅದನ್ನು ನಾವು ಮುಂದಿನ ಹಂತದಲ್ಲಿ ಅದನ್ನು ಸಹ ನಾವು ಮಾಡ್ತೇವೆ. ಇವಳು ಮಂಗಳ ಅಂತೇಳಿ ಡಾಂಗಿ ಬ್ರೀಡ್, ಭಯಂಕರ ಸೂಕ್ಷ್ಮ, ತುಂಬಾ ಸೆನ್ಸಿಟಿವ್. ಗೇಟಿನ ಹತ್ರ ಶಬ್ದ ಆದರೆ ಗೊತ್ತಾಗ್ತದೆ, ಅಲರ್ಟ್ ಆಗಿರ್ತಾಳೆ. ಪಾಪದ ದನ, ತೊಂದರೆ ಇಲ್ಲ, ಬೇರೆ ವಿಷಯದಲ್ಲಿ ತೊಂದರೆ ಇಲ್ಲ ಇವಳು. ನೆಕ್ಸ್ಟ್ ಇವರಿಗೆ ಹೊಸಬ್ರು ಕಂಡ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ನೋಡಿ, ಇಲ್ಲಮ್ಮ ಕಪಿಲ್ಲ, ಆರು ಇಲ್ಲ, ಆಗ ಎಂತದದ್ದು, ಇವಳು ಕಪಿಲ್ಲ ಅಂತ ಹೆಸರು. ಅಷ್ಟು ಕೋಪ ಯಾಕೆ ಮೇಡಮ್ ಅದಕ್ಕೆ? ಹೊಸ ಜನ ಅಲ್ಲ, ಹೊಸಬ್ರನ್ನ ತುಂಬಾ ಸೆನ್ಸಿಟಿವ್. ನಿಮಗೆ ಜರ್ಸಿ ಹಾಸ್ಟಿಲ್ನಾಗೆ ಅಲ್ಲ, ಊರ ದನಗಳಂದ್ರೆ ಕೆಲವು ತುಂಬಾ ಸೂಕ್ಷ್ಮ ಇರ್ತವೆ, ಕೆಲವು ಎಂತ ಮಾಡುದಿಲ್ಲ. ಕೆಲವಂದ್ರೆ ಹೊಸಬರನ್ನು ಕಂಡ ಕೂಡಲೇ ಟೆನ್ಷನ್ ಆಗ್ತದೆ. ಅಂದ್ರೆ ಕೆಲವೊಮ್ಮೆ ಡಾಕ್ಟರ್ಗಳು ಇನ್ಸಾಮಿನೇಷನ್ಗೆ ಬರ್ತಾರೆ, ಹಾಗೆಲ್ಲ ಅದು ಸ್ವಲ್ಪ ಅದು ತಲೆಯಲ್ಲಿ ಇರ್ತದೆ, ಯಾರೋ ಬಂದ್ರು ನನಗೇನೋ ಮಾಡ್ತಾರೆ ಅಂತ ಹೇಳೋ ಹೆದರಿಕೆಯಲ್ಲಿ. ಹಾಗೆ ಎಲ್ಲ ಮಾಡುದಿಲ್ಲ. ಕೆಲವು ಇವಳಿಗೆ ಸ್ವಲ್ಪ ಅಂದ್ರೆ, ಇವಳಿಗೆ ಮೊದಲು LSD ಆಗಿತ್ತೊಮ್ಮೆ, ತುಂಬಾ ಜೋರು ನಮ್ಮಲ್ಲಿ ಬಂದದ್ದು ಇವಳಿಗೆ LSD. ಈಗ ಸರಿಯಾಗಿದ್ದಾಳೆ, ಆಗ ತುಂಬಾ ಸಲ ಡಾಕ್ಟರ್ ಬಂದಿದ್ದಾರೆ, ಬರ್ಬೇಕಾಗಿ ಬಂದಿದೆ. ಹಾಗೆ ತುಂಬಾ ಟೆನ್ಷನ್ ಅವಳಿಗೆ, ಹೊಸಬರನ್ನ ಕಂಡಾಗಲೇ ಟೆನ್ಷನ್. ಹಾಗೆ ಇವಳು ಸೀತೆ ಅಂತ ಮಲ್ನಾಡಿಗಿದ್ದಾವೆ, ತುಂಬಾ ಸಮಯ ಇದ್ದಾಳೆ ನಮ್ಮಲ್ಲಿ, ಎಲ್ಲರಿಗೆ ಇಷ್ಟ. ಈ ಮೊನ್ನೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಗೋಶಾಲೆ ಆಗಿತ್ತಲ್ಲ, ಅಲ್ಲಿ ಬಂದಿದ್ಲು, ಅಲ್ಲಿ ಕರೆದಿದ್ರು, ಎಕ್ಸಿಬಿಷನ್ಗೆ ಬಂದಿದ್ಲು ಇವಳು. ಗಂಗೆ ಇವಳ ಮಗಳು ಗೌರಿ ಆಚೆ ಇದ್ದಾಳೆ, ಇವಳು ಸಹ ಮಲ್ನಾಡಿಗೆ ಇದ್ದಾವೆ. ಇವರೆಲ್ಲ ತುಂಬಾ ಸೆನ್ಸಿಟಿವ್ ಅಂತ, ಜರ್ಸಿ ಮತ್ತೆ ಹಾಸ್ಟಿಲ್ನಾಗೆ ಅಲ್ಲ,
ಪಕ್ಕ ಗೊತ್ತಾಗ್ತದೆ, ಜನಗಳ ವ್ಯತ್ಯಾಸ ಆದ ಕೂಡಲೇ ಗೊತ್ತಾಗ್ತದೆ. ಕರುಗಳು ಒಟ್ಟಿಗೆ ಬೇಕು ಕರಿಯುವಾಗ, ಕರು ಬಿಟ್ಟೇ ಕರಿಬೇಕು, ಇಲ್ಲದ್ರೆ ಹಾಲು ಇಳಿಸುದಿಲ್ಲ. ಮತ್ತೆ ಗಬ್ಬ ನಿತ್ತು 3 ತಿಂಗಳಲ್ಲಿ ಅವರಿಗೆ ಗಬ್ಬ ಉಂಟು ಅಂತ ಗೊತ್ತಾಗ್ತಲ್ಲ, ಮತ್ತೆ ಕರೀಲಿಕ್ಕೆ ಬಿಡುದಿಲ್ಲ. ಅಂದ್ರೆ ಹೊಟ್ಟೆಯೊಳಗೆ ಮಗು ಉಂಟು, ಅದಕ್ಕೆ ಹಾಲು ಉಳಿಸುದು ಅಂತ ಲೆಕ್ಕ. ಆಮೇಲೆ ತುಳಿದೆ ಮಗುವಿಗೆ ಸದರ ಕರುವಿಗೆ ಸಹ ಕೊಡುದಿಲ್ಲ ಹಾಲು. ಇವಳು ಅಂತಳಲ್ಲ, ಹೆಚ್ಚಿನ ಮಲೆನಾಡು ಗಿಡ್ಡ. ಮತ್ತೆ ನೋಡಿ ಹೀಗೆ ಮಾಡಿದ ಕೂಡಲೇ ಸ್ವಲ್ಪ ಹೊತ್ತಾಗ ಅವರಿಗೆ ವ್ಯತ್ಯಾಸ ಗೊತ್ತಾಗ್ತದೆ. ಈಗ ಹೊಸಬ್ರಿದ್ದ ಕಾರಣವೇನ, ಇಲ್ಲರೆ ಬಾಲ ಉಂಟಲ್ಲ ತನ್ನಷ್ಟಕ್ಕೆ ಮೇಲೆ ಮಾಡ್ತದೆ ಖುಷಿಯಾಗಿ. ಇಲ್ಲಮ್ಮ ಎಂತ ಮಾಡ್ತೇವೆ ಇಲ್ಲ ಆಯ್ತಾ ಗಂಗು, ಏನ್ ಮಾಡುದಿಲ್ಲ, ಹೆದರುಬೇಡ. ಈಗ ಹಾಲಿನ ಪ್ರಮಾಣ ಎಲ್ಲ ಹೇಗೆ? ಹಾಲಿನ ಪ್ರಮಾಣ ತುಂಬಾ ಕಡಿಮೆ. ನಿಮಗೆ ಜರ್ಸಿ ಆಗ್ಲಿ ಕ್ರಾಸ್ ಬ್ರೀಡ್ ಅಲ್ಲಿ ಹಾಲು ಜಾಸ್ತಿ. ಇವುಗಳು ಹೆಚ್ಚಂದ್ರೆ 1-1.5 ಲೀಟರ್ ಹೊತ್ತಿಗೆ ಕೊಡುದು ಹಾಗೆ. ಮತ್ತೆ ಗಬ್ಬ ನಿತ್ತ 3 ತಿಂಗಳಲ್ಲಿ ನಿಲ್ಲಿಸ್ತವೆ. ಅದಾದ್ರೆ ನಾವು 7 ತಿಂಗಳವರೆಗೆ ಕರಿಲಿಕ್ಕೆ ಆಗ್ತದೆ, ಇದ್ರಲ್ಲಿ ಆಗುದಿಲ್ಲ. ಬಟ್ ಏನು ಅಂತ ಹೇಳಿದ್ರೆ ಹಾಲಿನ ಕ್ವಾಲಿಟಿ ಒಳ್ಳೇದಿರ್ತದೆ, ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು 2 ಲೀಟರ್ ಉಪಯೋಗ ಮಾಡುವಲ್ಲಿ ಇದು 1 ಲೀಟರ್ ಉಪಯೋಗ ಮಾಡಿದ್ರು ಸಾಕು, ನಿಮಗೆ ಅಷ್ಟು ಒಳ್ಳೇದಿರ್ತದೆ. ಈಗ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆಲ್ಲ ಹಾಲು ಇದರದ್ದು ಉತ್ತಮ. ಹಾ ಇದು A2 ಅಂತ ಲೆಕ್ಕ, ಆಚೆದೆಲ್ಲ A1 ಅಂತ ಹೇಳ್ತಾರೆ, ಇದು A2 ಅಂತ ಹೇಳಿದ್ರೆ ಯಾಕೆಂದ್ರೆ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಅದು ಬರೋದಿಲ್ಲ, ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗ್ತದೆ, ಒಳ್ಳೇದು ವ್ಯತ್ಯಾಸ ಗೊತ್ತಾಗ್ತದೆ. ಮತ್ತೆ ಆಯುರ್ವೇದ ಡಾಕ್ಟರ್ ಹತ್ರ ಹೇಳಿದ್ರೆ ಹೇಳ್ತಾರೆ, ಈಗಿನ ಹಾಲು ಕುಡಿದು ಇನ್ಫರ್ಟಿಲಿಟಿ ಅದೆಲ್ಲ ಬರ್ತಲ್ಲ, ಒಬೆಸಿಟಿ, PCOD ಲೇಡೀಸ್ ಅಲ್ಲಿ ಅದೆಲ್ಲ ಅದ್ರಲ್ಲಿ ಆ ಪ್ರಾಡಕ್ಟ್, ಇದ್ರಲ್ಲಿ ಹಾಗೆ ಬರುದಿಲ್ಲ. ನಮ್ಮ ಹಳೆಯಬ್ಬರೆಲ್ಲ ಉಪಯೋಗಿಸ್ತಾ ಇದ್ದದ್ದು ಈ ಮಲ್ನಾಡ್ ಗಿಡ್ಡ. ಯಾಕೆಂದ್ರೆ ಇವು ಎಲ್ಲ ನಮ್ನೆ ಸೊಪ್ಪು ಅಂತ ತಿಂತವೆ, ಬಿಸಿಲಿಗೆ ಹೋಗ್ತದೆ. ಇದು ನೋಡಿ ಸೂರ್ಯನ ಅಡಿ, ಇದ್ರ ಮೇಲೆ ನಾವು ಕೈ ಆಡಿಸಿದ್ರೆ ನಮ್ಮ BP ಪ್ರೆಷರ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳಿ ಲೆಕ್ಕ. ಗಂಗು ಎಂತಮ್ಮ ಗಂಗೆ ಎಂತ ಮಾಡ್ತಾ ಇಲ್ಲ ಆತ, ಎಂತ ಮಾಡ್ತಾ ಇಲ್ಲ ಆತ, ಸ್ವಲ್ಪ ಹೊಸಬ್ರಾದ ಕಾರಣ ಟೆನ್ಷನ್ ಆಗ್ತದೆ, ತುಂಬಾ ಸೂಕ್ಷ್ಮಗಳು. ಗಂಗಮ್ಮ ಇಲ್ಲ ಆತ, ಆರಿಲ್ಲ, ಹೆದರಡಮ್ಮ ಹೆದರಡ, ಆರಿಲ್ಲ ಎಂತದು. ಆಯ್ತು ಆತ ಆತ ನೋಡಿ, ಅದರ ಬಾಲ ಸ್ವಲ್ಪ ಹೊತ್ತಾಗ ಎತ್ತರ ಆಗ್ತದೆ ನೋಡಿ, ಉಚಿತವಾದಾಗೆ ನೋಡಿ ಅಲ್ಲಿ. ಅದೀಗ ನೀವು ಹೊಸಬ್ರಿದ್ರಿ ಸ್ವಲ್ಪ ಟೆನ್ಷನ್ ಇಲ್ಲ, ತನ್ನಷ್ಟಕ್ಕೆ ಸ್ಟ್ರೈಟ್ ಆಗ್ತದೆ, ಅಂದ್ರೆ ಅಷ್ಟು ರೆಸ್ಪಾನ್ಸ್ ಕೊಡ್ತದೆ ನನಗೆ, ಖುಷಿ ಆಗ್ತದೆ ಅವುಗಳಿಗೆ. ಗಂಗೆ ತಲೆ ಬಿಸಿ ಮಾಡ್ದ, ಆರಿಲ್ಲೇ ಎಂತ ಮಾಡ್ತಾವಿಲ್ಲೇ ಆಯ್ತಾ, ಸ್ವಲ್ಪ ಟೆನ್ಷನ್ ಆಗಿ ಅದೆಲ್ಲ ಕಾಣ್ತಾ ಉಂಟಲ್ಲ, ತುಂಬಾ ಸೂಕ್ಷ್ಮ. ಕಿಲ್ಲಾರಿ ಚಿನ್ನು ಅಂತೇಳಿ ಹೆಸರು. ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ಗೋವಾದ ಆ ಸೈಡಲ್ಲಿ ಬರ್ತದೆ ಕಿಲ್ಲಾರಿ ಬ್ರೀಡ್, ಒಳ್ಳೆಯ ಒಂದು ಬ್ರೀಡ್, ನಮ್ಮ ಇಂಡಿಯನ್ ಬ್ರೀಡ್, ದೇಸಿ ಬ್ರೀಡ್ ಇದು. ಇವಳು ಸಹ ಮೊನ್ನೆ ಅಲ್ಲಿಗೆ ಗೋಶಾಲೆಯ ಉದ್ಘಾಟನೆ ಟೈಮಲ್ಲಿ ಮಾಲಿಂಗೇಶ್ವರದಲ್ಲಿ ಹೊಸತ್ತಾಯ್ತಲ್ಲ, ಅಲ್ಲಿಗೆ ಅವಳೆಲ್ಲ ಹೋಗಿದ್ರು. ಇದು ಸ್ವಲ್ಪ ನಮ್ಮ ಊರಲ್ಲಿ ಕಡಿಮೆ ಈ ಬ್ರೀಡ್. ನಮ್ಮ ಊರಿದು ಮಲ್ನಾಡು ಗಿಡ್ಡ ಲೆಕ್ಕ, ಮತ್ತೆ ಕಾಸರಗೋಡು ಗಿಡ್ಡ ಜಾಸ್ತಿ ನಮ್ಮಲ್ಲಿ ಇರುವಂತದ್ದು, ಮಲ್ನಾಡು ಕಾಸರಗೋಡು ಅಂತ. ಬಟ್ ಈಗ ಎಲ್ಲ ನೀವು ಕ್ರಾಸ್, ಜರ್ಸಿ, ಹಾಲ್ಸ್ಟೈನ್, ಯಾಕೆ ಹಾಲು ಇವುಗಳಲ್ಲಿ ಹಾಲು ಕಡಿಮೆ, ಹತ್ರ ಹೋದ್ರೆ ಆಗುದಿಲ್ಲ ಇದಕ್ಕೆ, ಅಷ್ಟು ಗೊತ್ತಾಗ್ತದೆ ಅಂತ ಹೇಳಿ. ಈಗ 1 ವರ್ಷ ಹಿಂದೆ ಜೋರ್ ಮಾಡಿದ್ರೆ ಹತ್ತಿರ ಹೋದಾಗಲೇ ಅವನನ್ನು ಆಗುದಿಲ್ಲ, ಅದಾಗ್ತದೆ. ಈಗ ಇವರು ಸಹ ಒಂದು ಕರುವನ್ನು ಅವತ್ತು ಜೋರ್ ಮಾಡಿದ ಆ ಕರುವಿಗೆ ಇವರನ್ನು ಕಂಡ್ರಾಗುದಿಲ್ಲ, ಅಷ್ಟು ಸೂಕ್ಷ್ಮ. ನಮಗೆ ಈ ಬೇರೆ ಜರ್ಸಿ ಗಿರ್ಸಿಗೆಲ್ಲ ಅದು ಹಾಗೆ ಅಂತ ಇಲ್ಲ, ಜನ ಬಿಡುದಿಲ್ಲ, ಯಾರು ಬಂದ್ರೆ ಆಗ್ತದೆ, ಕರು ಇಲ್ಲದ್ರೂ ಆಗ್ತದೆ, ಇದಕ್ಕೆ ಆಗುದಿಲ್ಲ. ಅದರ ಕರುವೇ ಬರಬೇಕು. ಕರುವನ್ನು ಬಿಟ್ಟು ಕೆಲವು ಸಲ 2 ಸಲ ಬಿಡ್ಬೇಕಾಗ್ತದೆ, ಹಾಲು ಇಳಿಸುದಿಲ್ಲ. ಒಮ್ಮೆ ಬಿಟ್ಟು ಸ್ವಲ್ಪ ಕರಿತೇವೆ, ಪುನಃ ಹಾಲ್ ಮೇಲೆ ಮಾಡ್ತದೆ, ಪುನಃ ಬಿಡ್ಬೇಕಾಗ್ತದೆ. ಅದು ಊರ ಜನಗಳ ಕ್ರಮ. ಅಂದ್ರೆ ಅವುಗಳಿಗೆ ಅಷ್ಟು ಇದುಂಟು, ನನ್ನದು ಅಂತ ಹೇಳಿ, ನನ್ನ ಕರುವಿಗೆ ಅಂತ ಇಟ್ಟುಕೊಳ್ಳೋದಲ್ಲ, ಅವರದ್ದನ್ನು ನಿಜವಾಗಿ ನಾವು ತೆಗೆಯುದಲ್ಲ, ಅವರು ಕುಡಿಬೇಕಾದಂತ ತೆಗೆಯುದಲ್ಲ. ಹೌದು, ಹಾಗಾಗಿ ಅದು ಕೆಲವೊಮ್ಮೆ 2 ಸಲ ಬಿಡ್ಬೇಕಾಗ್ತದೆ ಕೆಲವು ಜನಗಳಿಗೆ. ಇದೆಲ್ಲ ಹಾಗೆ ಮಾಡ್ತಿರ್ಲಿಲ್ಲ. ಅವಳು ಮಂಗಳ ಮಾತ್ರ 2 ಸಲ ಬಿಡದೆ ಒಮ್ಮೆ ಬಿಡುದು, ಸ್ವಲ್ಪ ಕೊಡ್ತಾಳೆ, ಪುನಃ ಬಿಡುದು, ಪುನಃ ಕರೆಯುದು, ಹಾಗೆ ಅವಳು. ದಿನೇಶ್ ಪ್ರಸನ್ನ ದಂಪತಿ ಜೊತೆಗೆ ಈ ಒಂದು ಹೈನುಗಾರಿಕೆಯಲ್ಲಿ ಅವರ ಮಗ ಧನುಶ್ರಾಮ್ ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಏನು ಅವರು 8ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಬೆಳಿಗ್ಗೆ ಹಾಲು ಕರೆದು ನಂತರ ಶಾಲೆಗೆ ಹೋಗ್ತಿದ್ದಂತಹ ಅದನ್ನು ಈಗಲೂ ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಧನುಶ್ರಾಮ್ ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ. ಹೇಗೆ ಇದೆ ನಮ್ಮ ಹೈನುಗಾರಿಕೆ ಈ ಒಂದು ಕೆಲಸ? ಹೈನುಗಾರಿಕೆ ಮಾಡಿ ಖುಷಿ ಆಗ್ತಿದ್ದು. ಲಾಕ್ಡೌನ್ ಅಲ್ಲಿ ಮಾಡಿದ ಶುರುವಾದದ್ದು. ಲಾಕ್ಡೌನ್ ಅಲ್ಲಿ ಅಂದ್ರೆ ಕರು 1-2 ಕರು ತಂದು ಅಲ್ಲಿಂದ ಶುರುವಾಗಿ ಈಗ 20 ಕರುಗಳು ಇದೆ. ಬೆಳಿಗ್ಗೆ 2 ಅಥವಾ 3 ಕರೆದು ಹೋಗ್ತದೆ. ಈಗ 2 ಉಂಟು ಕರು ಕಾಲೇಜಿಗೆ. ನಿಮಗೆ ಹೇಗೆ ಆಸಕ್ತಿ ಬಂತಿದ್ದಾರೆ? ಆಸಕ್ತಿ ಅದು ಫಸ್ಟಿಗೆ ಖುಷಿ ಆಯ್ತು, ಮತ್ತೆ ತೊಂದರೆ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು. ನಿಮಗೆ ಇದನ್ನು ಇನ್ನು ವಿಸ್ತರಿಸಬೇಕು ಅಂತ ಇದೆ. ಈಗ ತಂದೆ ಇಷ್ಟು ಇದು ಮಾಡ್ತಾ ಇದ್ದಾರೆ, ಇದನ್ನು ಕೂಡ ವಿಸ್ತರಿಸಬೇಕು ಅಂತ. ಅಂದ್ರೆ ಊರ ದನಗಳು ಮಲ್ನಾಡ್ ಗಿಡ್ಡ ಮತ್ತೆ ಗಿರ್ ಅಂತ ಅಂದ್ರೆ ಅವು ಗಿರ್ಗಳಾದ್ರೆ ಜಾಸ್ತಿ ಹಾಲು, ಮಲ್ನಾಡ್ ಗಿಡ್ಡಗಳು ಅಷ್ಟು ಹಾಲು ಕೊಡುವುದಿಲ್ಲ. ಗಿರ್ಗಳಾದ್ರೆ ಮಾತಾಡಿಸ್ಲಿಕ್ಕೆ ಒಳ್ಳೆ. ಅಂದ್ರೆ ಈ ಹಸುಗಳ ಜೊತೆಗೆ ನೀವು ರೀತಿಯ ಒಳ್ಳೆ ರೀತಿಯ ಸಂಬಂಧ, ಸ್ನೇಹ ಬರತ್ತೆ ಅಲ್ವಾ? ಮತ್ತೆ ಅಂದ್ರೆ ಅವ್ರ ಇಮೋಷನ್ಸ್ ನಾವು ಮಾತಾಡುವಾಗ ಮಾತಾಡಿಸೋದು, ಮತ್ತೆ ಅವರಿಗೆ ನಮ್ಗೆ ಎಂತಾರ ಆದ್ರೂ ಗೊತ್ತಾಗ್ತದೆ, ಎಂತ ವ್ಯತ್ಯಾಸ ಆದ್ರೂ ಗೊತ್ತಾಗ್ತದೆ. ನಾವು ಜೋರ್ ಅಂದ್ರೆ ಎಂತಾರ ಆದ್ರೂ ಸಹ ಅವ್ರಿಗೆ ಗೊತ್ತಾಗ್ತದೆ, ಅವ್ರು ಜೋರಾದ್ರೂ ನಮಗೆ ಗೊತ್ತಾಗ್ತದೆ, ಹೇಗೂ ಗೊತ್ತಾಗ್ತದೆ. ಈಗ ನೀವು ಬೆಳಿಗ್ಗೆ ಬಂದು ಪುನಃ ಸಂಜೆ ಬಂದು ಕಾಲೇಜಿಂದ ಬಂದು ಇಲ್ಲಿಗೆ ಬರ್ಲಿಕ್ಕೆ
ಈಗ ಒಂದಷ್ಟು ಹೈನುಗಾರಿಕೆಯಲ್ಲಿ ಈಗ ಹಾಲಿನ ಪ್ರಮಾಣಕ್ಕೆ ಹೆಚ್ಚು ಬೇಕು, ಆದಾಯಕ್ಕೋಸ್ಕರ ಮಾಡುವವರು ತುಂಬ ಬೇರೆ ಬೇರೆ ಮಿಶ್ರ ತಳಿಗಳನ್ನು ಸಾಕ್ತಾರೆ. ಆದರೆ ಈ ಮಲೆನಾಡ ಇದರಲ್ಲಿ ನೀವೇ ಹೇಳ್ತೀರಿ ಹಾಲಿನ ಪ್ರಮಾಣ ಕಡಿಮೆ, ಇದರಲ್ಲಿ ಆದಾಯನೂ ಜಾಸ್ತಿ ಇಲ್ಲ, ಯಾಕೆ ಇದನ್ನು ಮಾಡಬೇಕು ಅಂತ ನಿಮಗೆ ಆಸಕ್ತಿ? ಅಂದ್ರೆ ಇದು ಶುದ್ಧ ಏಟು ಹಾಲು ಅಂತ, ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ. ದೇಶಿ ತಳಿಗಳನ್ನು ಕೂಡ ಮತ್ತೆ ಅದನ್ನ ಸಂರಕ್ಷಣೆ ಈಗ ಕಮ್ಮಿ ಆಗ್ತಾ ಇದೆ, ಅದನ್ನ ಜಾಸ್ತಿ ಮಾಡಬೇಕು. ಮತ್ತೆ ಇಲ್ಲ ಮುಂದೆಗೆ ಆಗೋದು ಮಲೆನಾಡು ಗಿಡ್ಡ ಅಂತ ಇರ್ಲಿಕ್ಕಿಲ್ಲ, ಬರೀ ಫೋಟೋದಲ್ಲಿ ಹಾಗೆ ನೋಡ್ಬೇಕಾಗುತ್ತೆ, ಈಗ ಮನೆಯಲ್ಲಿ ಇದ್ರೆ ಒಳ್ಳೆ. ಓಕೆ, ದಿನೇಶ್ ಪ್ರಸನ್ನ ದಂಪತಿಯ ಜೊತೆಗೆ ಅವರ ಮಗಳು ಕೂಡ, ಅವರ ದೀಕ್ಷಾ, ಡಾಕ್ಟರ್ ದೀಕ್ಷಾ ಅವರು ಕೂಡ ಇದ್ದಾರೆ. ಹೋಮಿಯೋಪತಿ ವೈದ್ಯಕೀಯವನ್ನು ಶಿಕ್ಷಣವನ್ನು ಪಡ್ಕೊಂಡು ಈಗ ಮುಂದಕ್ಕೆ ಅವರು ಆ ಒಂದು ಪ್ರಾಕ್ಟೀಸನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆದ್ರೆ ಅದರ ಜೊತೆಗೆ ಇವರು ಕೂಡ ಒಂದಷ್ಟು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ ಇಟ್ಕೊಂಡಿಲ್ಲ. ಯಾವ ರೀತಿಯಾಗಿ ಆಸಕ್ತಿ ಇದೆ? ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ನಮಗೆ ಕಾಲೇಜ್ ಇರ್ಲಿಲ್ಲಲ್ಲ, ಆನ್ಲೈನ್ ಕ್ಲಾಸಸ್ ಇರ್ತಲ್ಲ. ಸೊ ಆ ಟೈಮಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಇಲ್ಲಿ ಹಟ್ಟಿಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಆಗ ಕೆಲಸದವ್ರು ಕೂಡ ಕಮ್ಮಿ ಇದ್ರು ಮನೆಯಲ್ಲಿ. ಸೊ ಆ ಟೈಮಲ್ಲಿ ಹಾಲು ಕರೀಲಿಕ್ಕೆ ಅಭ್ಯಾಸ ಮಾಡಿದೆ. ನಂಗೆ ಮೊದ್ಲಿಂದ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ನಾಯಿ ಇದೆ, ಬೆಕ್ಕುಗಳಿದೆ. ಹಾಗೆ ನಾನು ಚಿಕ್ಕಾಗಿಂದ ಸಹ ಮೊದ್ಲು ಹಾಗೆ ಮನೆಯಲ್ಲಿ ದನ, ಮೊದ್ಲು ಬೇರೆ ದೊಡ್ಡ ದೊಡ್ಡ 1-2-3 ದನ ಇತ್ತು, ಜರ್ಸಿ ಕ್ರಾಸ್ ಇತ್ತು. ಆ ಟೈಮಲ್ಲಿ ಸಹ ಮನೆಯಲ್ಲಿ ಅಪ್ಪ ಅಮ್ಮ ಬೈದ್ರೆ ಬಂದು ದನದ ಹತ್ರ ಕೂತ್ಕೊಳ್ಳೋದು. ಅವ್ರು ಮನೆಯಲ್ಲಿ ಹುಡುಕುದಿಲ್ಲ, ಬಂದು ಹಟ್ಟಿಯಲ್ಲಿ ಹುಡ್ತಿದ್ರು. ಆಗದಿಂದ ಸಹ ನಂಗೆ ದನಗಳು ಹತ್ರವೇ, ಆದ್ರೆ ತುಂಬಾ ಹಾಲ್ ಕರೆದು ಅಂತದ್ದು ಕೆಲಸ ಮಾಡಿ ಅಭ್ಯಾಸ ಇರ್ಲಿಲ್ಲ. ಈಗ ಎಲ್ಲ ಇಷ್ಟು ಶುರುವಾದ ಮೇಲೆ ಎಲ್ಲ ಹಟ್ಟಿ ಗೊಬ್ಬರ ಮಾಡುದು ಎಲ್ಲ ಅಭ್ಯಾಸ, ಎಲ್ಲ ಕೆಲಸ ಮಾಡ್ತೇನೆ. ಹಾಗೆ ಕೆಲವೊಮ್ಮೆ ಬೆಳಿಗ್ಗೆ ಕೆಲಸದವರಿಲ್ಲ ಅಂದ್ರೆ ಬೆಳಿಗ್ಗೆ ನಂಗೆ ಬೇಗ ಹೋಗ್ಬೇಕು, ಕಾಲೇಜ್ 8:45ಗೆ ಸ್ಟಾರ್ಟ್ ಆಗ್ತದೆ. ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡುದು. ಸೊ ಕೆಲವೊಮ್ಮೆ ಬೆಳಿಗ್ಗೆ 6-6:30ಗೆ ಸ್ವಲ್ಪ ಕೆಲಸ ಮಾಡಿ ಹೋದದ್ದು ಕೂಡ ಇದೆ. ಮಾಡಿ ಹೋದದ್ದು ಸಹ ಕೆಲವೊಮ್ಮೆ ಬೇಕಿದ್ರೆ, ಇಲ್ಲಿ ಜನ ಬೇಕಿದ್ರೆ ಮಾಡಿ ಹೋದದ್ದು ಕೂಡ ಇದೆ. ಹಾಗೆ ಮತ್ತೆ ಅಂದ್ರೆ ನಾವು ಹೋಮಿಯೋಪತಿಯಲ್ಲಿ ದನಗಳಿಗೆ ಸಹ ಮದ್ದು ಕೊಡ್ತೇವೆ. ಸೊ ನಂಗೆ ಅದು ಇಲ್ಲಿ ನಂಗೆ ಪ್ರಾಕ್ಟೀಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತಾ ಉಂಟು. ಈಗ ಪುತ್ತೂರಲ್ಲಿ ಡಾಕ್ಟರ್ ರಮೇಶ್ ಭಟ್ ಅಂತ ಇದ್ದಾರೆ, ಮತ್ತೆ ತುಂಬಾ ವೆಟರ್ನರಿ ಡಾಕ್ಟರ್ಸ್ ಹೋಮಿಯೋಪತಿ ಮದ್ದು ದನಗಳಿಗೆ ಕೊಡ್ತದೆ. ತುಂಬಾ ಅವರ ಕೆಲವು ವೈರಲ್ ಡಿಸೀಸಸ್ ಎಲ್ಲ ಸಡನ್ ಆಗಿ ಬಂದ್ರೆ ಡೈರೆಕ್ಟ್ ವೆಟರ್ನರಿ ಎಲೋಪತಿ ಮದ್ದಿರುವುದಿಲ್ಲ. ಸೊ ಅವ್ರ ಹತ್ರ ಆಲ್ರೆಡಿ ಕೆಲವು ಅಂದ್ರೆ ನಮ್ಗೆ, ಸೊ ನಂಗೆ ಇಲ್ಲಿ ನೋಡಿ ತುಂಬಾ ಸಿಂಪ್ಟಮ್ಯಾಟಿಕಲಿ ಕೂಡ ಹೇಗೆ ದನದು ಏನ್ ಚೇಂಜಸ್ ಆಗಿದೆ, ಅದರ ಬಿಹೇವಿಯರ್ ಅಲ್ಲಿ ಏನ್ ಚೇಂಜಸ್ ಉಂಟು, ಎಂತ ಸಿಂಪ್ಟಮ್ಸ್ ಇದೆ ಅದರ ನೋಡಿ ಕೂಡ ತುಂಬಾ ನಾನು ಮದ್ದು ಕೂಡ ಕಲ್ತಿದ್ದೇನೆ ನಮ್ಮ ಮನೆ ಮುಖಾಂತರವೇ. ನಂಗೆ ಸಹ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಹಾಗೆ ತುಂಬಾ ಈಗ ಸಾಮಾನ್ಯವಾಗಿ ಮಿಶ್ರ ತಳಿಗಳಿಗಾದ್ರೆ ಹೆಚ್ಚು ರೋಗ ಬಾಧೆಗಳು, ಈಗ ಈ ತರದ ತಳಿಗಳಿಗೆ ರೋಗ ಬಾಧೆಗಳು ಬಾಧಿಸ್ತದೆ ಸ್ವಲ್ಪ ಕಮ್ಮಿ, ಅಂದ್ರೆ ಕಂಪ್ಯಾರಿಟಿವ್ಲಿ ತುಂಬಾ ಕಮ್ಮಿ. ಒಂದು ಎಕ್ಸಾಂಪಲ್ ಕೆಚ್ಚಲ್ ಬಾವು, ಏನು ಮ್ಯಾಸ್ಟೈಟಿಸ್ ಅಂತ ಹೇಳ್ತೇವೆ, ಅದು ಉಳ್ದ ಬ್ರೀಡ್ಗಳಿಗೆ HF ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಅಥವಾ ಕ್ರಾಸ್ ಬ್ರೀಡ್ ಹೆಚ್ಚು ಆಚೆ ತಳಿ ಇರುವ ಟೈಪ್ನ ಬ್ರೀಡಿಗೆ ಬೇಗ ಬರ್ತದೆ. ಈಗ ನಾವು ಸರಿ ಹಾಲು ಕರೆದು ಕ್ಲೀನ್ ಆಗಿ ಮಾಡ್ಲಿಲ್ಲ, ಕ್ಲೀನ್ ಆಗಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ಕೂಡಲೇ ಅವರಿಗೆ ಮ್ಯಾಸ್ಟೈಟಿಸ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಕೆಚ್ಚಲು ರೋಗ ಬರ್ತದೆ. ಅದು ಕೂಡಲೇ ಸಿವಿಯರ್ ಆಗ್ತದೆ, ಅಂದ್ರೆ ನಿಧಾನಕ್ಕೆ ಕೂಡ ಪ್ರೋಗ್ರೆಸ್ ಆಗೋದಿದೆ. ಅದರಲ್ಲಿ 2-3 ಗ್ರೇಡ್ ಇದೆ. ಸೊ ಅದು ಕೂಡಲೇ ಸಿವಿಯರ್ ಗ್ರೇಡಿಗೆ ಹೋಗಿ ಬ್ಲಡ್ ಬರುದು, ಹಾಲು ದಪ್ಪಾಗಿ ಆ ಮೊಲೆ ಹೋಗ್ತದೆ, ಆ ತರ ಆಗ್ತದೆ. ಆದ್ರೆ ಕಂಪ್ಯಾರಿಟಿವ್ಲಿ ನೋಡಿದಾಗ ಈ ನಮ್ಮ ಊರಿನ ತಳಿಗಳೇನಿದೆ ಅದು ತುಂಬಾ ರೆಸಿಸ್ಟೆಂಟ್ ಅಂತಹ ಡಿಸೀಸಸ್ಗೆ. ಮತ್ತೆ ಈಗ LSD ಅಂತ ಒಮ್ಮೆ ಎಲ್ಲ ಕಡೆ ದನಗಳಿಗೆ ಬಂದಿತ್ತು, ಆ ಟೈಮಲ್ಲಿ ಸಹ ನಮ್ಮಲ್ಲಿ ತುಂಬಾ ಕಮ್ಮಿ ಕಂಪ್ಯಾರಿಟಿವ್ಲಿ. ಮತ್ತೆ ಹೋಮಿಯೋಪತಿ ನಾವು ಅದಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ ಕೊಟ್ಟ ಕಾರಣವ ಗೊತ್ತಿಲ್ಲ, ಸ್ವಲ್ಪ ಇನ್ನೂ ತುಂಬಾ ಕಮ್ಮಿ ಅಟ್ಯಾಕ್ ಆಗಿದೆ ಇಲ್ಲಿ. ಹಾಗೆ ಅದೆಲ್ಲ ನಂಗೆ ಇಲ್ಲಿ ನೋಡಿ ನಂಗೆ ಅಭ್ಯಾಸ ಆಗ್ತದೆ, ಹೇಗೆ ದನಗಳಿಗೆ ಅಂತ ಕೊಡ್ಬೇಕು ಅದೆಲ್ಲ ಗೊತ್ತಾಗ್ತದೆ. ಹಾಗೆ ಅಪ್ಪ ಅಮ್ಮನ ಜೊತೆಗೆ ತಾವು ಕೂಡ ಆಸಕ್ತಿ ಇಟ್ಕೊಂಡಿದ್ದೀರಾ ಅಂತ. ಓಕೆ, ನಮ್ಮ ಎಜುಕೇಶನ್ ಎಲ್ಲ ಎಲ್ಲಿ? ನಾನು ಪುತ್ತೂರಲ್ಲಿ ವಿವೇಕಾನಂದದಲ್ಲಿ ತನಕ ಹೈಸ್ಕೂಲ್ ಮಾಡಿದ್ದು, ಆಮೇಲೆ PUC ಫಿಲೋಮಿನಾದಲ್ಲಿ ಓದಿದೆ, ಆಮೇಲೆ ಫಾದರ್ ಮುಲ್ಲಸ್ ಅಲ್ಲಿ ಹೋಮಿಯೋಪತಿ ಮಾಡಿದ್ದು. ಇದು ನಮ್ಮ ಹೆಣ್ಣು ಕರುಗಳೆಲ್ಲ. ಇವಳು ಸೀತೆ ಅಂತೇಳಿ ಮಲೆನಾಡು ಗಿಡ್ಡ ಇದ್ದಾಳೆ, ಇವನು ವಿಷ್ಣು ಅಂತ, ಇವಳು ಅನುರಾಧ, ಗೀರ್ ಕರು, ಹೆಣ್ಣು ಕರುಗಳು. ಇವ ಕಪಿಲನ ಮಗಳು, ಮಲೆನಾಡು ಗಿಡ್ಡದವಳ ಮಗಳು. ಇದು ನಮ್ಮಲ್ಲಿ ಇದ್ದ ಒಂದು ಗೀರ್ ತಳಿಯ ಇವಳ ಮಗಳು ಶ್ರೀದೇವಿ ಅಂತೇಳಿ. ತುಂಬ ಇವಳ ಅಮ್ಮ ಒಳ್ಳೆ ಹಾಲು ಕೊಡುವ ದನ. ನಮ್ಮ ಉದ್ದಿತ ಗೋಶಾಲೆಯ ಲೋಗೋದಲ್ಲೇ ಇವಳು ಮತ್ತು ಇವಳ ಅಮ್ಮನೇ ಇರೋದು. ಅವಳಮ್ಮ ಏನೋ ಒಂದು ವಿಚಿತ್ರವಾದ ಒಂದು ಡಿಸೀಸಿಂದ ತೀರಿ ಹೋದ್ಲು, ಅಂದರೆ ಕರಳು ಸಿಕ್ಕಿ ಹಾಕಿಕೊಂಡ್ರು ಅಂತ ಹೇಳಿದ್ರು ನಮಗೆ. ತುಂಬ ನಾವು ಪ್ರಯತ್ನ ಮಾಡಿದೆ, ಒಂದು 10-12 ವೈದ್ಯರ ಹತ್ರ ಸಂಪರ್ಕಿಸಿದ್ದು ನಮಗೆ ಅವನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಒಂದು 10-12 ದಿನದ ಮೇಲೆ ಆಹಾರ ಇಲ್ಲದೆ ದ್ರವಾಹಾರದಲ್ಲೇ ಇದ್ಲು.
ಮತ್ತು ಅವಳು ತೀರಿ ಹೋದ್ಲು. ಇದು ಅವಳ ಮಗಳು, ಇವಳು ಸಣ್ಣದಿರುವಾಗಲೂ ತೀರಿ ಹೋಗಿ. ಆಗ ಸ್ವಲ್ಪ ಅವಳಿಗೆ ಹಾಲು ಸ್ವಲ್ಪ ಕಡಿಮೆ ಸಿಕ್ಕಿದೆ, ಅಮ್ಮನ ಹಾಲು ಹೆಚ್ಚು ಸಿಕ್ಕಲಿಲ್ಲ. ಇದು ಈಗ ಒಂದೂವರೆ ವರ್ಷದವಳು ಇವಳು. ಒಳ್ಳೆಯ ಇದು ಪ್ಯೂರು ಇದು ಗಿರ್ ತಳಿಯವಳು, ತುಂಬ ಸಾಧು ಸ್ವಭಾವದವಳು. ಮನೆಯೊಳಗೆಲ್ಲ ಬಂದು ನಮ್ಮೊಟ್ಟಿಗೆ ಆ ಕಡೆ ಈ ಕಡೆ ಎಲ್ಲ ಇಲ್ಲಿ ಕರ್ದಲ್ಲಿ ನಾವು ನಮ್ಮೊಟ್ಟಿಗೆ ಬರ್ತಾಳೆ. ವಾಕಿಂಗ್ಗೆ ಸಹ ನಾವು ಇವರನ್ನು ಇಲ್ಲಿ ಮೇಲೆಲ್ಲ ಕರ್ಕೊಂಡು ಹೋಗ್ತೇವೆ. ಇವಳಾಗಲಿ ಇನ್ನೊಂದು ಕೆಲವು ಪುಂಗನೂರು ತಳಿಗಳೆಲ್ಲ ಇದೆ. ನಮ್ಮೊಟ್ಟಿಗೆ ಇಡೀ ಮನೆಯೊಳಗೆ ಬರ್ತವೆ, ಡೈನಿಂಗ್ ಟೇಬಲ್ ಹತ್ರ ಬರ್ತೇವೆ, ಕಿಚನ್ನಿಗೆ ಬರ್ತವೆ, ಎಲ್ಲ ನಮ್ಮೊಟ್ಟಿಗೆ ಇರ್ತೇವೆ. ನಮ್ಮ ಒಡನಾಡಿಗಳೇ ಆಗಿದ್ದಾರೆ, ಮನೆಯವರಾಗೆ ಆಗಿದ್ದಾವೆ ಇವರೆಲ್ಲ. ತಲೆ ಎಲ್ಲ ಆಡಿಸ್ತಾ ಇದ್ದಾಳೆ ನೋಡಿ ಅವರು ಕೇಳ್ಕೊಂಡು. ಈಗ ಗಿರಿತಳಿ ಎಲ್ಲ ಎಷ್ಟು ವರ್ಷದಲ್ಲಿ ಇದಕ್ಕೆ ಅಂದರೆ ಗಬ್ಬಕ್ಕೆ ಅದು ಬರುವಂಥದ್ದು? ಒಂದು 3.5 4 ವರ್ಷ ಆಗ್ತದೆ. ಅದು ಸಹ ಸ್ವಲ್ಪ ಇನ್ನು ಹೆಚ್ಚು ಆದಷ್ಟು ಒಳ್ಳೇದು ಅಂತ ಹೇಳ್ತಾರೆ, ಗರ್ಭಕೋಶ ಸರಿಯಾಗಿ ಬೆಳಿಲಿಕ್ಕೆ ಅಂತ ಹೇಳಿ. ಅಂದರೆ ದೇಹ ಅವರದ್ದು ಎತ್ತರ ಇರ್ತದೆ, ಗರ್ಭಕೋಶ ಎಲ್ಲ ಸರಿಯಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಆದ ಕಾರಣ 3.5 4 ವರ್ಷ ಆದಷ್ಟು ದೊಡ್ಡದು. ಮತ್ತು ಮಲೆನಾಡು ಗಿಡ್ಡದಾಗ ಅವಳು ವರ್ಷ ಕಂಚಿ ಅಂತ ಹೇಳ್ತಾರೆ ತುಳಿನ, ಹಾಗೆಲ್ಲ ಅವಾಗೊಂದು 2 ವರ್ಷ 3 ವರ್ಷ ಗ್ಯಾಪ್ ಇರ್ತದೆ, ಒಂದು ಕರು ಹಾಕಿ ಇನ್ನೊಂದು ಕರು ಹಾಕುವಾಗ. ಅದಕ್ಕೆ ಸರಿಯಾಗಿ ಮಧ್ಯದಲ್ಲಿ ವ್ಯಾಯಾಮ ಇರಬೇಕಾಗ್ತದೆ. ಕಟ್ಟಿ ಹಾಕಿದಲ್ಲಿ ಅವುಗಳು ಪಕ್ಕ ಗಬ್ಬವೇ ಆಗುದಿಲ್ಲ. ಹೆಚ್ಚಿನವರು ಕಷ್ಟಪಡೋದು ಹಾಗೆ, ಕರು ಹಾಕೋದಿಲ್ಲ, ಅದಕ್ಕೆ ಮತ್ತೆ ಹಾರ್ಮೋನ್ ಇಂಜೆಕ್ಷನ್ ಕೊಡೋದು ಹಾಗೆಲ್ಲ. ಅದಕ್ಕೆ ಸ್ವಲ್ಪ ಅಡ್ಡಾಡಲಿಕ್ಕೆ ಅವು ಬೇಸಿಕಲಿ ಅವು ಗುಜರಾತ್ ಎಂಡ್ ಮತ್ತು ರಾಜಸ್ಥಾನದ ಪ್ರದೇಶದಗಳು. ಅವು ಅಲ್ಲಿ ಉಷ್ಣವಲಯದಲ್ಲಿ ಇರುವಂಥದ್ದು. ಅವುಗಳಿಗೆ ಧೂಳಲ್ಲಿ ಬಿಸಿಲಲ್ಲಿ ಹೋಗಿಕೊಂಡು ನಡೆದುಕೊಂಡೇ ಎಲ್ಲ ಹೋಗುವಂಥದ್ದು, ಅದೇ ರೀತಿ ಇರುವಂಥದ್ದು. ಅವು ಇಲ್ಲಿಗೆ ಹೆಚ್ಚು ಸೂಟೇಬಲ್ ಅಂತ ನಾವು ಹೇಳುವುದಿಲ್ಲ, ಬಟ್ ಇಲ್ಲಿ ಎಲ್ಲ ಸ್ವಲ್ಪ ಇದರದ್ದೇ ಒಂದು ಗಿರ್ನ ಒಂದು ಮಲ್ನಾಡು ಗಿಡ್ಡದಲ್ಲಿ ಹಾಲು ಕಮ್ಮಿ. ಇದರಲ್ಲಿ ಅಂತ ಹೇಳಿ ನಿಮಗೆ 4-5 ಲೀಟರ್ ಹಿಡಿದು ಪ್ರತಿ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು 2ನೇ ಕರಿಗೆ ಜಾಸ್ತಿ, 3ನೇ ಕರಿಗೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಲು ನಮ್ಮ ದೇಸಿ ಬ್ರೀಡಲ್ಲಿ. ಸೊ ಇವರು 4 ವರ್ಷದ ನಂತರ ಶುರುವಾಗುವ ಕಾರಣ ನಮಗೆ ಮಲ್ನಾಡು ಗಿಡ್ಡಲ್ಲಿ ಹಾಲಿನ ಉತ್ಪತ್ತಿ ನೋಡಿದ್ರೆ ತುಂಬ ಕಡಿಮೆ, ಅದು ನಿಮಗೆ ವರ್ಕೌಟ್ ಆಗೋದಿಲ್ಲ. ಇದು ಹಾಗೆ ಹೇಳಿ ಇದು ದೇಸಿಯೇ ಏಟು. ಇದರ ಆ್ಯಕ್ಚುಲಿ ಮೂತ್ರದಲ್ಲಿ ಚಿನ್ನದ ಅಂಶ ಉಂಟು ಅಂತ ಅವರು ಕಂಡು ಹಿಡಿತಾರೆ. ಇದರ ಹಾಲು ನಿಮಗೆ ಸ್ಟಾರ್ಟಿಂಗಲ್ಲಿ ಈಗ ನಮ್ಮ ಇದರ ಅಮ್ಮವೇ 4.5 ಲೀಟ್ರ್ ಒಂದು ಹೊತ್ತಿಗೆ ಕೊಡ್ತಾ ಇದ್ವಿ. ಒಳ್ಳೆ ಪ್ಯೂರ್ ಬ್ರೀಡ್, ಫಸ್ಟು ಕರು ಇದು. ಸೊ ಸಂಜೆ ಒಂದು 3 ನಾವೊಂದು ಹೆಣ್ಣು ಕರು ಅಂತ ಕರುವಿಗೆ ಜಾಸ್ತಿ ಬಿಡ್ತಿದ್ದೆ, ಅದಕ್ಕೆ ಬೇಕಷ್ಟು ಕುಡಿದುಕೊಳ್ಳಿ. ನೀವು ಅದನ್ನು ಒಳ್ಳೆ ಸಾಕಿದ್ರೆ ಗಿರಲ್ಲಿ 10 ಲೀಟ್ರ್ವರೆಗೂ ಸತ್ತಿಗೆ 8ರಿಂದ 10. ಅಂದರೆ ನಿಮಗೆ ಅದಕ್ಕೆ ಪ್ಯಾರಲಲ್ ಆಗಿ, ಅಂದರೆ ನಿಮಗೆ ಯಾವುದು ಜರ್ಸಿ ಹಾಲ್ಸ್ಟಿನ್ನ ಬದಲು ಇದನ್ನು ಯೂಸ್ ಮಾಡ್ಬೋದು. ಬಟ್ ನಮ್ಮ ಊರಲ್ಲಿ ಸ್ವಲ್ಪ ನಮ್ಮ ಊರಿದಲ್ಲ, ನಮ್ಮ ಊರಿನದಲ್ಲ, ದೇಸಿ ತಳಿ ಆದರೂ ಆಚೆಯಿಂದ ಬಂದದ್ದು. ಸೊ ಇಲ್ಲೇ ಬೆಳೆದು ಇಲ್ಲೇ ಇದಕ್ಕೆ ವಾತಾವರಣಕ್ಕೆ ಹೊಂದಿಕೊಂಡ್ರೆ ಸ್ವಲ್ಪ ಎಜೆಸ್ಟ್ ಆಗ್ತದೆ. ಮತ್ತು ಒಳ್ಳೆ ತುಂಬ ಸೂಕ್ಷ್ಮ, ತುಂಬ ನಮ್ಮೊಟ್ಟಿಗೆ ಸೆನ್ಸಿಟಿವ್ ಇರ್ತದೆ, ನಮ್ಮೊಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತದೆ. ತುಂಬ ರೆಸ್ಪಾನ್ಸ್, ನಾವು ಹೇಳಿದೆಲ್ಲ ಗೊತ್ತಾಗ್ತದೆ. ಹಾಗೆ ಕೆಲವರಲ್ಲಿ ತುಂಬ ಜೋರು ನೋವು ಇರ್ತಾರೆ, ನೋಡಿಕೊಳ್ಬೇಕಾಗಿದೆ ಮನುಷ್ಯರಲ್ಲಿ ಇದ್ದಾಗೆ. ವೆರೈಟಿ ಉಂಟಲ್ಲ, ಬಟ್ ಒಳ್ಳೆಯ ಬ್ರೀಡ್. ಹಾಲು ತುಪ್ಪ ಎಲ್ಲ ಒಳ್ಳೆಯದು ಇದರಲ್ಲಿ. ಕ್ಲೈಮೇಟ್ ಈಗ ಸೆಕೆಗಾಲ ಮಳೆಗಾಲದಲ್ಲಿ ಇವುಗಳಿಗೆ ಎಂತ ತೊಂದರೆ ಆಗುದಿಲ್ಲ. ಯಾಕೆಂದ್ರೆ ಇವು ಸೆಕೆಯಲ್ಲಿ ತುಂಬ ಸೆಕೆಯಲ್ಲಿ ಇದ್ದಬ್ಬೆ ಸಹ ಉಂಟು, ತುಂಬ ಚಳಿಯಲ್ಲಿ ಉಂಟು. ಅಷ್ಟು ನಮ್ಮಲ್ಲಿ ಎಕ್ಸ್ಟ್ರೀಮ್ ಆಗುದಿಲ್ಲ ಅಲ್ಲ, ಹಾಗಾಗಿ ಗಿರಿಗೆ ತೊಂದರೆ ಆಗುದಿಲ್ಲ. ಹಾಲು ಉತ್ಪತ್ತಿಸಬೇಕು, ದೇಶಿಸಬೇಕು ಅಂದರೆ ನಮಗೆ ಗೀರ್ ಆಗ್ಬೋದು, ಸಾಯಿವಲ್ ಇದಲ್ಲೆಲ್ಲ ಹಾಲು ಉತ್ಪತ್ತಿ ಜಾಸ್ತಿ. ಮಲೆನಾಡು ಗಿಡ್ಡಲ್ಲಿ ನಿಮಗೆ ಕಡಿಮೆ, 1 ಲೀಟ್ರಿಂದ ಮೇಲೆ ಸಿಕ್ಕೋದು ಕೆಲವು ಅಂದರೆ ಮಲೆನಾಡಲ್ಲಿ ಸಹ ಕೆಲವು ಎಂತ ಹೇಳೋದು ಬ್ರೀಡಲ್ಲಿ ಬರ್ತದೆ. ಅದರ ವೆರೈಟಿಯಲ್ಲಿ ಡೆವಲಪ್ ಮಾಡಿ ಇಲ್ಲದ್ರೆ ಯೂಶ್ವಲಿ ಅರ್ಧದಿಂದ 1 ಲೀಟರ್ ಅಷ್ಟೇ. ಅದು ಮತ್ತೆ ಕೆಲವೊಮ್ಮೆ ಅವು ಕರುವಿಗೆ ಬೇಕು ಅಂತ ಮೇಲೆ ಎಳ್ಕೊಳ್ಳೋದುಂಟು. ಜರ್ಸಿಯಲ್ಲೆಲ್ಲ ಅದು ಮಾಡೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಇವಾದರೆ ಕರುವಿಗೋಸ್ಕರ ನಾವು ಸ್ಲೋ ಮಾಡಿದರೆ ಮೇಲೆ ಎಳ್ಕೊಳ್ತದೆ, ತನ್ನ ಕರುವಿಗೆ ಬೇಕು ಅಂತ ಹೇಳಿ ಹಾಗೆ ಮಾಡ್ತದೆ. ಗಿರಿತಳಿಯ ತುಪ್ಪಕ್ಕೂ ಕೂಡ ಒಳ್ಳೆಯ ರೇಟ್ ಉಂಟು, ಒಳ್ಳೆಯ ಬೇಡಿಕೆ ಉಂಟು. ಅಂದರೆ ಅದು ಮದ್ದಿಗೆಲ್ಲ ಯೂಸ್. ಆ್ಯಕ್ಚುಲಿ ನಿಜವಾಗಿ ಮಲ್ನಾಡು ಗಿಡ್ಡದ್ದು ಅದಕ್ಕಿಂತ ಸಹ ಒಳ್ಳೆಯದು. ಆದರೆ ಹೆಸರು ಬಂದದ್ದು ನಮ್ಮ ಗಿರಿಗೆ, ದೇಸಿ ತಳಿಯೇ. ಆದರೆ ಮಲ್ನಾಡು ಯಾಕೆ ಒಳ್ಳೆಯದು ಅಂದರೆ ನಮ್ಮದು ಮಲ್ನಾಡು ಕಟ್ಟಿ ಹಾಕುವುದಲ್ಲ, ಬಿಟ್ಟಿರ್ತೇವಲ್ಲ, ಎಲ್ಲ ನಮೂನೆಯ ಸೊಪ್ಪುಗಳು, ಎಲ್ಲ ನಮೂನೆ ಹುಲ್ಲಂತ ಇರ್ತದೆ. ಆಗ ಅಷ್ಟು ಅಂಶ, ಅದಕ್ಕೆ ಔಷಧಿ ಅಂಶ ಎಲ್ಲ ಸಿಗ್ತದಲ್ಲ, ಎಲ್ಲ ವೆರೈಟಿಗಳು ಸಿಗ್ತದಲ್ಲ. ಆದರೆ ಉತ್ಪತ್ತಿ ಕಡಿಮೆ ಅದರಲ್ಲಿ. ಇದರಲ್ಲಿ ಉತ್ಪತ್ತಿ ಜಾಸ್ತಿ ಸಿಗ್ತದೆ. ಅಂದರೆ ನಿಮಗೆ ತುಪ್ಪ ಇರ್ಬೋದು, ಜಾಸ್ತಿ ಹಾಲು ಜಾಸ್ತಿ ಮೊಸರು ಸಿಗ್ತದೆ. ಅದರಲ್ಲಿ ಹಾಗೆಲ್ಲ ಸ್ವಲ್ಪ ತುಂಬ ಟೈಮ್ ಬೇಕಾಗ್ತದೆ. ಬಟ್ ನಿಜವಾಗಿ ಮಲ್ನಾಡು ಗಿಡ್ಡ ಔಷಧೀಯ ಇದಕ್ಕೆ ಯೂಸ್ ಮಾಡುವಾಗ ತುಪ್ಪ ಅದುವೇ ಒಳ್ಳೆಯದು. ಹಾಂ, ಇವಳು ಕಾಸರಗೋಡು ತಳಿಯವಳು, ಸಿಂಧು ಅಂತೇಳಿ ನಮ್ಮ ಹೆಸರು. ಇದರ ಹೆಸರು ಸಿಂಧು ಅಂತೇಳಿ. ಪಾಪದವಳು ಇವಳು. ಇದು ಸಿಂಧುವಿನ 2ನೇ ಮಗ. ಇವನು ಶಿವ ಅಂತೇಳಿ ಹೆಸರು. ಈಗ 4 ವರ್ಷ ಹತ್ರ ಆಯಿತು ನೋಡಿ. ಎಷ್ಟು ನಾವು ನಮಗೆ ಖುಷಿಗೆ ಬೇಕಾಗಿ ಒಂದು ಪುಂಗನೂರು ತಳಿಯನ್ನು ಇವಳಿಗೆ ಕೊಟ್ಟದ್ದು. ಹಾಗಾಗಿ ಅವನು ಗಂಡು ಆಗಿದೆ. ಇದು ಯುವ ಶಂಕರ ಅಂತೇಳಿ. ಇದು 3ನೇ ಕರು ಇವಳದ್ದೇ. ಭಾರಿ ಒಂದು ಪಾಪದವಳು ಇವಳು. ಆದರೆ ಕರುವಿನ ಮಟ್ಟಿಗೆ ಮಾತ್ರ, ಕರುವನ್ನು ಯಾರಾದರೂ ನೀವು ನೋಡಲಿಕ್ಕೆ ಬಂದರೆ ಅವಳಿಗೆ ಸಮಾಧಾನ ಆಗೋದಿಲ್ಲ. ಇವನು ಶಿವ, ಇವನಂತೂ ನಮ್ಮ ಭಾರಿ ದೋಸ್ತಿಯ ಶಿವ. ಎಂತ ಕೊಂಡಟಮ್ಮ. ಆಯ್ತು. ಅವನು ಮತ್ತೆ ಅವಳು ಆಕ್ಚುಲಿ ಒಂದೇ ಪ್ರಾಯ ನೋಡಿ, ಇವನೇ ಇರ್ತಾನೆ. ದೊಡ್ಡ ಅವಳು ಸಣ್ಣ.
ಒಟ್ಟಿಗೆ ಬರ್ತಾ ಇದ್ರು ಮನೆಯೊಳಗೆ. ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಟಿದ್ದೀರಾ, ಹೆಸರು ಕರೆಯುವಾಗ ಗೊತ್ತಾಗ್ತದೆ. ಎಲ್ಲ ಹೆಸರು ಕರೆಯುವಾಗ ಗೊತ್ತಾಗ್ತದೆ ಅವಳಿಗೆ. ಇವಳು ಚಿತ್ರ ಅಂತೇಳಿ, ಆ್ಯಕ್ಚುಲಿ ಮಲೆನಾಡು ಗಿಡ್ಡಕ್ಕೆ ನಾವು ಗಿರ್ ತಳಿಯನ್ನು ನಾವು ಕ್ರಾಸ್ ಮಾಡಿದ್ದು. ಅಂದರೆ ನಮಗೆ ಮಲೆನಾಡು ಗಿಡ್ಡದ ಪ್ರಯೋಜನ ಸಿಕ್ಕಲಿ, ಗಿರ್ನ ಹಾಲು ಸಿಕ್ಕಲಿ ಅಂತ ಹೇಳುವಂಥ ಉದ್ದೇಶದಿಂದ ಹಾಗೆ ಮಾಡಿದ್ದು. ಸುರುವಿನ ನಮ್ಮ ಹೆಣ್ಣು ಕರು ಇದೆ ಇಲ್ಲಿ, ನಮ್ಮ ಉದಿತ ಗೋಶಾಲೆದವಳು ಆ ರೀತಿಯಲ್ಲಿ ಮಾಡಿದ್ದಲ್ಲಿ. ದೇಸಿ ತಳಿಗಳು ಎರಡು ಸಹ, ನಮ್ಮ ಮಲೆನಾಡು ಗಿಡ್ಡ ಹಾಗೂ ಗಿರ್ನದ್ದು. ಚಿತ್ರ ಅಂತೇಳಿ, ಇವಳು ಮೇಘ ಅಂತೇಳಿ, ಮೇಘ. ಇವಳು ಪೂರ್ವಿ, ಇವಳು ಸಹ ಹಾಗೆ, ಇವಳು ಭಾರೀ ಪಾಪದವಳು, ಕೊಂಡಾಟದವಳು ನಮ್ಮ ಪೂರ್ವಿ ಅಂತೇಳಿ ಇವಳ ಹೆಸರು. ಇವಳು ಬಾನು. ಹೀಗೆ ಪ್ರತಿಯೊಂದು ಕರುಗೆ ಸಹ ನಾವು ಹೆಸರಿಟ್ಟಿದ್ದೇವೆ. ಅದೇ ಹೆಸರು ಕರೆದು ಅವು ಬರ್ತವೆ, ತಿರುಗಿ ನೋಡ್ತೇವೆ, ರೆಸ್ಪಾಂಡ್ ಮಾಡ್ತೇವೆ. ಅದು ನಮಗೂ ಖುಷಿ ಕೊಡ್ತದೆ ಆ ರೀತಿಯಲ್ಲಿ ನೋಡಿ. ಅವುಗಳಿಗೆ ಅಷ್ಟು ಖುಷಿ ಆಗ್ತದೆ. ಹಾಗೆ ಒಂದು ಮತ್ತೇನಂತೇಳಿ, ಒಂದನ್ನು ನಾವು ಪ್ರೀತಿ ಮಾಡಿದರೆ ಇನ್ನೊಂದು ಬಂದು ನಮಗೆ ತಾಡ್ತದೆ, ನನ್ನನ್ನು ಮಾಡು ಅಂತ ಹೇಳ್ತೇವೆ. ಅವಳಿಗೆ ಮತ್ಸರಸ ಉಂಟು, ನಮ್ಮನ್ನೇ ಪ್ರೀತಿ ಮಾಡಬೇಕಂತ ಹೇಳುವಂಥದ್ದು ತುಂಬ ಉಂಟು ಅವುಗಳಿಗೆ. ಒಂದು ಬಡ ಕುಟ್ಟಿ ನನ್ನನ್ನು ಮಾಡು ಅಂತ ಹೇಳ್ತೇವೆ. ಹಾಗೆ ಇವಳು ನಮ್ಮ ಗೋಶಾಲೆಯ ಮುದ್ದಿನ ನಮ್ಮ ದುರ್ಗಾ ಗಿರ್ ತಳಿಯವಳು. ಸೊ ಈಗ ಇದರೊಟ್ಟಿಗೆ ಇದರ ಅಕ್ಕನೂ ಇದ್ಲು, ಅವಳು ಹೇಳಿದಲ್ಲ ದುರ್ದೈವಶಾತ್ ಅವಳು ತೀರಿ ಹೋದಳು. ಸಣ್ಣ ಕರುವನ್ನು ನಮಗೆ ಕೊಟ್ಟು ತೀರಿ ಹೋಗಿದ್ದಾಳೆ. ಇವಳು ಈಗ ಗಬ್ಬದವಳು ಇವಾಗಳ, ದುರ್ಗಾ ಅಂತೇಳಿ ಗಿರ್ ತಳಿಯವಳು. ತುಂಬ ಪ್ರೀತಿಯನ್ನು ಬಯಸ್ತಾಳೆ ಇವಳು. ಬೇರೆಯವರನ್ನು ಪ್ರೀತಿ ಮಾಡಿದರೆ ಕೂಡಲೇ ನನ್ನನ್ನು ಪ್ರೀತಿ ಮಾಡಂತ ಅವಳು ಕೂಡಲೇ ಬಂದು ನನ್ನ ಪ್ರೀತಿ ಮಾಡ್ಬೇಕಂತ ಹೇಳ್ತೀವಿ. ಎಷ್ಟು ತಿಳ್ಕೊಂಡ್ರು ಏನು ಮಾಡಿದ್ರೆ ಏನು ಮಾಡೋದಿಲ್ಲ, ತುಂಬ ಪ್ರೀತಿ ಅವುಗಳಿಗೆ. ದುರ್ಗಾ ದುರ್ಗಾ ಬಾ 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 ಆತಮ್ಮ ಆಯಿತು. ವಿದೇಶದಲ್ಲೆಲ್ಲ ಕೌ ಕಡ್ಲಿಂಗ್ ಅಂತ ಶುರುವಾಗಿದೆ. ಹಾಗೆ ಇದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಇಲ್ಲಿ ಇನ್ನು ನಮ್ಮ ಮುಂದಿನ ಜನರೇಷನ್ನಿಗೆ ದನಗಳನ್ನು ಹತ್ತಿರದಿಂದ ಹೋಗಿ ನೋಡೋರಿಲ್ಲ. ಅದೇನೋ ಒಂದು ಹೊಸತು ಕೇಳಿದಿರ್ಬೋದು, ಕೇಳಿದ್ರಂತೆ ಯಾವುದೋ ಮಕ್ಕಳ ಹತ್ರ ಪ್ರಶ್ನೆ ಕೇಳಿದ್ರಂತೆ, ಕಾಮಧೇನು ಎಂದ್ರೆ ಏನು ಅಂತೇಳಿ. ಮಕ್ಕಳಿಗೆ ಗೊತ್ತುಂಟು ಕಾಮಧೇನು ಅಂತ ಹೇಳಿದ್ರೆ ಹಾಲು ಮಜ್ಜಿಗೆ ಎಲ್ಲ ಕೊಡ್ತದೆ ಅಂತೇಳಿ. ಯಾರೋ ಒಬ್ಬ ಹೇಳಿದಂತೆ, ಕೇಳಿದಾಗ ಎಲ್ಲ ಸಿಗುತ್ತದೆ, ಕೇಳಿದಾಗ ಎಲ್ಲ ಸಿಗುತ್ತದೆ ಹಾಲು ಮೊಸರು ಮಜ್ಜಿಗೆ, ಕೇಳಿದಾಗ ಎಲ್ಲ ಕೊಡುತ್ತದೆ ಹಾಲು ಮೊಸರು ಮಜ್ಜಿಗೆ, ಕಾಮಧೇನು ಅನ್ನಬಹುದು ನಮ್ಮ ಮನೆ ಫ್ರಿಜ್ಜಿಗೆ ಅಂತೇಳಿ. ಹಾಗೆ ಮುಂದಿನ ಕಾಲದಲ್ಲಿ ಎಲ್ಲಿ ನಮಗೆ ಇದು ಸಿಗ್ತದೆ, ಹೇಗೆ ಬರ್ತದೆ, ಭತ್ತ ಎಲ್ಲಿ ಬೆಳೀತದೆ, ಹಾಲು ಹೇಗೆ ಬರ್ತದೆ ಅಂತ ಹೇಳುವಂಥದ್ದು ನಮ್ಮ ಮುಂದಿನ ಜನರೇಷನ್ಗೆ ಗೊತ್ತಾಗಬೇಕು. ಸ್ವಲ್ಪ ಆದರೂ ದಿನಗಳಲ್ಲಿ ನಾವು ಇಲ್ಲಿ ಈಗ ನಮ್ಮ ಗೋಶಾಲೆ ವೀಕ್ಷಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಅಥವಾ ಗ್ರಾಸ ಕೊಡ್ಬೋದು ಇಲ್ಲಿ ಬಂದು ನಮ್ಮ ದನಗಳಿಗೆ, ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಬೋದು. ಇದೆಲ್ಲ ಒಂದೊಂದು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಕಾರ್ಯಾರಂಭ ನಾವು ಮಾಡ್ತಾ ಇದ್ದೇವೆ. ಏನು ಕೊಡ್ತೀರೋ ನಾವು ನೀವು ಕೊಟ್ಟೆ ಆಚೆ ಹೋಗ್ಬೇಕು, ಇಲ್ಲದೆ ಸಮಾಧಾನ ಆಗೋದಿಲ್ಲ. ಕುಟ್ಟಿಗೆ ಹೇಳ್ತಾಳೆ ನನಗೆ ಕೊಡಿ ಅಂತೇಳಿ. ಇವಳೊಟ್ಟಿಗೆ ಇನ್ನೊಬ್ಳು ಕಿಲಾರಿ ಕೆಳಗಿದ್ಲಲ್ಲ, ಒಟ್ಟಿಗೆ ಇವರು ಭಾರಿ ದೋಸ್ತಿ, ಒಟ್ಟಿಗಿದ್ರು ಇಲ್ಲಿ. ಸೊ ಅವಳನ್ನು ಮಾತಾಡಿಸಿ ಇವಳಿಗೆ ಕೋಪ ಬರುದು, ನನ್ನನ್ನು ಮಾತಾಡಿಸಿ ಅಂತೆ. ಫಸ್ಟ್ ಇವಳನ್ನು ಪಾಪ ಮಾಡಬೇಕು. ಹಾಗೆ ಅಂಥದ್ದೆಲ್ಲ ಉಂಟು, ತುಂಬ ಸೆನ್ಸಿಟಿವ್ಗಳು. ಹೊರಸಿದಷ್ಟು ಇನ್ನು ಹೊರಸಿ ಬಾ, ಇತ್ಲೆ ಬಮ್ಮ ದುರ್ಗ ಇದ್ಲಿ ಬಾ 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 ಎಂತ ತಗೊಳ್ತಿಲ್ಲ, ತಗೊಳ್ತಾನೆ ಅಂತ ಕೈಯಿಂದ ತೆಗಿತಾರ ಅಂತ ಹೆದರಿಕೆ ಇಲ್ಲ. ಬಾ ನಿನಗೆ ಬಾ ಬಾ ಅಮ್ಮ ಬಾ. ಉಳಿದ ದನಗಳೆಲ್ಲ ಹೊರಗೆ ಇವುಗಳು ಗಲಾಟೆ ಮಾಡಿ ನಮ್ಮನ್ನು ಬಿಡಿ ಅಂತೇಳಿ ಅವುಗಳಿಗೆ ಮತ್ಸರ ಆಗುದು. ಅವು ಅಷ್ಟು ಸ್ವಚ್ಛಂದವಾಗಿ ಅಲ್ಲಿ ತಿರುಗುತ್ತಾವಲ್ಲ, ನಮ್ಮನ್ನು ಬಿಡಿ ಅಂತೇಳಿ. ಹಾಗೆ ನಾವು ಒಂದು ದಿನ ಕೆಲವು ದನಗಳು, ಮರುದಿನ ಇನ್ನು ಕೆಲವು ಶಿಫ್ಟ್ ಅಲ್ಲಿ ಬಿಡ್ತಾ ಇದ್ದೆ. ಒಟ್ಟಿಗೆ ಕಷ್ಟ ಆಗ್ತದೆ, ಅಂದ್ರೆ ಅವರು ಸ್ವಲ್ಪ ಗಲಾಟೆ ಮಾಡ್ತಾರೆ ಸ್ವಲ್ಪ ಹೊತ್ತಾಗುವ. ಮತ್ತೆ ಈ ಜಾಗವನ್ನು ಮಾಡಿರೋದು ತುಂಬಾ ಇಷ್ಟ, ಯಾಕೆಂದ್ರೆ ಅವರಿಗೆ ನೆಕ್ಲಿಕ್ಕೆ ಆಗುದಿಲ್ಲ. ಕುತ್ತಿಗೆ ಅಡಿಭಾಗ ಅವರಿಗೆ ನೆಕ್ಲಿಕ್ಕೆ ಆಗುದಿಲ್ಲ, ಬಾಕಿ ಕಡೆ ನೆಕ್ಕಿ ಅವರು ತೋರಿಸಿದ್ರೆ ಅಥವಾ ಏನಾದ್ರು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಕುತ್ತಿಗೆ ಅಡಿಭಾಗ ಮಾಡಿದಷ್ಟು ಇಷ್ಟ ಅವರು, ಯಾಕಂದ್ರೆ ಅವ್ರಿಗೆ ಮುಟ್ಲಿಕ್ಕೆ ಆಗುದಿಲ್ಲ ಅಲ್ಲ, ನಾಲೆಗೆ ಹೋಗುದಿಲ್ಲ ಅಲ್ಲ. ಇದು ವಿಶೇಷತೆ ಅಂದ್ರೆ ಆಚೆ ಕಿವಿಗೆ ಅಡ್ಡ ಅಲ್ಲ, ಕಿವಿ ಕೆಳಗೆ ನೇತು ಬೀಳ್ತದೆ, ನೀತೆ. ಅದೊಂದು ಸ್ವಲ್ಪ ಅವರಲ್ಲಿ ಪ್ರಾಬ್ಲಮ್. ಎಲ್ಲಿಯಾರು ನೀರು ಹೋದ್ರೆ ಎಲ್ಲ ಇನ್ಫೆಕ್ಷನ್ ಆಗುದು ಜಾಸ್ತಿ, ಅಡಿಭಾಗದಲ್ಲಿ ಉಂಟಲ್ಲ ಕಿವಿಯನ್ನು. ಮೇಡಮ್, ಈಗ ನಿಮ್ಮಲ್ಲಿರುವಂತಹ ಈ ದೇಶಿ ತಳಿಗಳಿಗೆ ಯಾವ ರೀತಿಯಾದಂತಹ ಆಹಾರಗಳನ್ನು ಕೊಡ್ತಾ ಇದ್ದೀರಿ ಅಂತ? ಅಂದರೆ ನಮ್ಮಲ್ಲಿ ಇರುವ ದೇಶಿ ತಳಿಗೆ ಆದಷ್ಟು ನಾವು ಸಾವಯವ ಅಥವಾ ಆರ್ಗ್ಯಾನಿಕ್ ಇದನ್ನು ಆಹಾರವನ್ನು ಫೀಡನ್ನು ಕೊಡ್ತಾ ಇದ್ದೇವೆ. ಕರು ಹಾಕಿದ್ದಕ್ಕೆ ಗಬ್ಬದ್ದಕ್ಕೆ ಒಂದು ಸ್ವಲ್ಪ ಬೇರೆ ರೀತಿ, ಉಳಿದವಳಿಗಳಿಗೆ ಒಂದು ರೀತಿ ದ್ವಿದಳ ಧಾನ್ಯ, ಜೋಳ, ಬೂಸ ಇದನ್ನು ಮೇಯ್ನ್ ಆಗಿ ಹಿಂಡಿಗಳ ರೂಪದಲ್ಲಿ ನಾವು ಕೊಡ್ತೇವೆ. ಸ್ವಲ್ಪ ಉಪ್ಪು ಸೇರಿಸ್ತೇವೆ, ಮತ್ತೆ ತೆಂಗಿನ ಹಿಂಡಿ, ಸ್ವಲ್ಪ ನೆಲಗಡಲೆ ಹಿಂಡಿ, ಅದು ಕರಿಯುವುದಕ್ಕೆ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುವಂತದ್ದು, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ತೇವೆ. ಮತ್ತೆ ಹಸಿಮೇವು, ಹುಲ್ಲು, ಸ್ವಲ್ಪ ಜೋಳದ ಸಿಪ್ಪೆ, ಮತ್ತೆ ಅಗತ್ಯ ಬಿದ್ರೆ ಬೈ ಹುಲ್ಲು, ಇದನ್ನು ನಾವು ಆಹಾರವಾಗಿ ಕೊಡ್ತೇವೆ. ಮತ್ತೆ ಅವರನ್ನು ಬಿಡ್ತೇವೆ ಹೊರಗೆ ಬಿಡ್ತೇವೆ. ಮೇಯ್ಲಿಕ್ಕೆ ಹೋಗಿ ಬಂದ್ರೆ ಅದು ಅದೇ ಒಳ್ಳೇದು, ಅಂದ್ರೆ ಅದರ ಸೂರ್ಯನ ಅಡಿಯಲ್ಲಿ ಬಿಸಿಲು ಬಿದ್ರೆ ಒಳ್ಳೇದು ಅಂತ ಹೊರಗಿನ ಇದಕ್ಕೆ ಬಿಡ್ತೇವೆ. ಅದಕ್ಕೋಸ್ಕರ ಒಂದಷ್ಟು ಜಾಗ ಬೇಲಿ ಹಾಕಿ ಅದ್ರೊಳಗೆ ಸಹ ಬಿಡ್ತೇವೆ, ಮತ್ತೆ ನಮ್ಮ ತೋಟಕ್ಕೆ ಬಿಡ್ತೇವೆ. ಈಗ ಈ ತರ ಫೀಡ್ ಕೊಡುವಂತದ್ದು ಇದು ದಿನದಲ್ಲಿ ಎಷ್ಟು? 2 ಸಲ ಕೊಡ್ತೇವೆ. ಬೆಳಿಗ್ಗೆ ಒಮ್ಮೆ 7 ಗಂಟೆ ಮೊದಲು ಹೆಚ್ಚಾಗಿ ಕೊಡ್ತೇವೆ, ಕರಿಯೋ ಮೊದಲೇ ಕೊಡ್ತೇವೆ, 7:30 ಒಳಗೆ ಕರ್ದಾಗ್ತದೆ. ಆಮೇಲೆ ಸಾಯಂಕಾಲ 4:15 5:30 6 ಗಂಟೆ ಒಳಗೆ ಇದೆಲ್ಲ ಕೊಡ್ತೇವೆ.
ಅಂದ್ರೆ ಈಗ ದೊಡ್ಡದು ಸಣ್ಣದಕ್ಕೆ ಬೇರೆ ಬೇರೆ ಪ್ರಮಾಣದಲ್ಲಿ ಹಾ, ಬೇರೆ ಬೇರೆ ಪ್ರಮಾಣದಲ್ಲಿ. ದೊಡ್ಡದಕ್ಕೆ ಜಾಸ್ತಿ ಇರ್ತದೆ, ಅದೇ ವಿಷಯಗಳು ಅದೇ ಇರ್ತದೆ. ಹಾಲು ಕರೆಯುವುದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಮತ್ತೆಲ್ಲ ಹಿಂಡಿಗಳು ಸಾಮಾನ್ಯವಾಗಿ ಒಂದೇ ಇರ್ತದೆ, ಆದ್ರೆ ಕೊಡುವಂತ ಕ್ವಾಂಟಿಟಿ ವ್ಯತ್ಯಾಸ ಇರ್ತದೆ. ಹೆಚ್ಚು ಕಮ್ಮಿ ಮಾಡ್ತೇವೆ ಅದ್ರಲ್ಲಿ. ಇದು ಜೋಳದ ಬೂಸ. ಈಗ ಇದು ಕರಿಯೋದನ್ನ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ನಾವು ಜೋಳದ ಹುಡಿಯನ್ನು ಹಾಕ್ತೇವೆ, ಹಾಲಿನ ಉತ್ಪತ್ತಿಗೆ ಒಳ್ಳೇದಾಗ್ತದೆ. ಮತ್ತೆ ಇದು ಸಹ ಹಾಗೆ ದ್ವಿದಳ ಧಾನ್ಯದ್ದು ಕರಿಯುವುದಕ್ಕೆ ಈ ಒಂದು ಪ್ಯಾಲೆಟ್ಸ್ ಅಂತ ಹೇಳ್ತೇವೆ ಇದು. ಮತ್ತೆ ಇದು ಎಲ್ಲದಕ್ಕೆ ಕಾಮನ್ ಆಗಿ ಕೊಡುವಂತದ್ದು ಮೇವು, ಹಸಿರು ಮೇವಿನ ಟೈಪ್ ಅಲ್ಲೇ ಇದು ಒಂದು ಹಿಂಡಿಯನ್ನು ನಾವು ಎಲ್ಲದಕ್ಕೆ ಹಾಕ್ತಾ 1.5 ಹಾಗೆ ಬೇರೆ ಬೇರೆ ಇರ್ತದೆ, 2.5 ಅವರ ಪ್ರಾಯಕ್ಕೆ ಮತ್ತೆ ಅವು ಏನು ಗಬ್ಬದ ಕರಿಯುವುದ ನೋಡಿಕೊಂಡು ವ್ಯತ್ಯಾಸ ಮಾಡ್ತಾ ಹೋಗ್ತದೆ. ಈ ರೀತಿ ಪ್ರತಿಯೊಂದಕ್ಕೊಂದೊಂದು ಬಕೆಟ್ ಉಂಟು, ಅದರದೇ ಬಕೆಟ್ ಅಲ್ಲಿ ಕೊಡುವಂಥದ್ದು. ಸ್ವಲ್ಪ ಉಪ್ಪು ಹಾಕ್ತೇವೆ, ಉಪ್ಪು ಸೇರಿ ಫಸ್ಟಿಗೆ ಉಪ್ಪು ಹಾಕಿ ನಾನು ನೀರು ಹಾಕಿ ಇಟ್ಟಿದ್ದೇನೆ, ಅದು ಕರಗಿರ್ತದೆ. ಮತ್ತೆ ಇದನ್ನು ನೀರು ಹಾಕಿ ಸ್ವಲ್ಪ ನೆನಿಬೇಕಾಗ್ತದೆ, ಇದು ನೆನೀತದೆ, ಉಬ್ಬಿಕೊಳ್ತದೆ. ಅದು ನೀರು ಹಾಕಿದಾಗ ನೆಂದು ಉಪ್ತದೆ, ಮೆತ್ತಗೆ ಸಾಧಾರಣ ಒಂದು ಅರ್ಧ ಗಂಟೆ ಒಳಗೆ, ಕೆಲವು 1/4 ಗಂಟೆಯಲ್ಲಿ ಸಾಕಾಗ್ತದೆ. ತುಂಬಾ ಇದ್ರೆ ಜಾಸ್ತಿ ಬೇಕಾಗ್ತದೆ ಕ್ವಾಂಟಿಟಿ. ನಾವು ಈಗ 1-2 ಪಾಟೆ ಎಲ್ಲಾದ್ರೆ ಬೇಗ ನೆನೀತದೆ, ಜಾಸ್ತಿ ಇರೋದಕ್ಕೆ ಜಾಸ್ತಿ ಹೊತ್ತು ಬೇಕಾಗ್ತದೆ. ಈಗ ಇದು ಬಕೆಟ್ ಎಲ್ಲ ಅದು ಅವರದವರದೆಯಾ? ಹೌದೌದು, ಅವರವರಿಗೆ ಬಕೆಟ್ ಉಂಟು. ವ್ಯತ್ಯಾಸ ಆದ್ರೆ ಗೊತ್ತಾಗ್ತದೆ. ಈಗ ಒಂದು ತಿನ್ಲಿಲ್ಲ ಅಂತ ಹೇಳಿ ನಾವು ಇನ್ನೊಂದಕ್ಕೆ ಇಟ್ರೆ ಅದು ತಗೊಳುದಿಲ್ಲ, ಬೂಸುವಾಗ ಗೊತ್ತಾಗ್ತದೆ ಅದಕ್ಕೆ ವಾಸನೆ ಇದು ನನ್ನದಲ್ಲ ಅಂತ ಹೇಳಿ, ಹಾಗಾಗಿ ತಗೊಳುದಿಲ್ಲ. ಮಕ್ಕಳ ಹಾಗೆ. ಹೌದೌದು, ಅವರದ್ದೇ ಬಕೆಟ್ ಆಗ್ಬೇಕು. ಹೀಗೆ ಹಾಕಿ ಮತ್ತೆ ನೀರು ಹಾಕ್ತಾ ಬರುವಂತದ್ದು. ಅದಕ್ಕೆ ನೀರ್ ಹಾಕಿ ಕಲಸ್ತಾ ಬರ್ಬೇಕಾಗ್ತದೆ. ಒಮ್ಮೆ ನೀರ್ ಹಾಕಿಕೊಂಡು ಬರುದು ಸ್ವಲ್ಪ ಈ ರೀತಿ, ಅದು ಮತ್ತೆ ತುಂಬಾ ಹೀರಿಕೊಳ್ತದೆ ನೀರನ್ನು. ಈ ರೀತಿ ಹಾಕ್ತಾ ಈಗ ನಾವು ಕಲಸ್ಬೇಕಾಗ್ತದೆ, ಮಿಕ್ಸ್ ಆಗ್ಲಿ ಅಂದ್ರೆ 2-3 ನಮ್ನೆಯ ಹಿಂಡಿಯನ್ನು ಹಾಕ್ತೇವಲ್ಲ, ಅದು ಮಿಕ್ಸ್ ಆಗ್ಲಿಕ್ಕೋಸ್ಕರ ಹೀಗೆ ಕಲಸಿ ಬಿಟ್ರೆ ನೆನೀತದೆ. ಅದು ಒಟ್ಟು ಮಿಶ್ರಣ ಆಗಿ ಅದಕ್ಕೆ ಆಹಾರವಾಗಿ ಸಿಗಬೇಕು, ಪ್ರತ್ಯೇಕವಾಗಿ ಸಿಗಬಾರ್ದು. ಇಲ್ಲ, ಒಟ್ಟು ಸೇರಿ ಕೊಡುವಂತದ್ದು. ಒಂದು 10 ನಿಮಿಷಕ್ಕೂ ಈ ನೀರೆಲ್ಲ ಹೀರಿಕೊಳ್ತದೆ. ಮೇಲೆ ನಿಂತ ನೀರುಂಟಲ್ಲ, ಇದೆಲ್ಲ ಹೀರಿ ಒಂದು ಹದ ಬರ್ತದೆ. ಈಗ ಇಷ್ಟು ನೀರು ಕಾಣ್ತದಲ್ಲ ನಿಮಗೆ, ಸ್ವಲ್ಪ ಹೊತ್ತಾಗುವಾಗ ಇದು ದಪ್ಪ ಆಗ್ತಾ ಬರ್ತದೆ ಹೀರಿಕೊಂಡು. ಆ ಪ್ಯಾಲೆಟ್ ಎಲ್ಲ ಮೆತ್ತಗಾಗ್ತದೆ, ಗಟ್ಟಿ ಆಗ್ತಾ ಬರ್ತದೆ ನೋಡಿ, ನೀರನ್ನು ಹೀರಿಕೊಳ್ತಾ ಹೋಗ್ತದೆ. ಅದೀಗ ನೋಡಿ, ಇದು ಹೀಗೆ ಮಾಡ್ತಾ ಹೋದಾಗೆ ಮಿಕ್ಸ್ ಆಗ್ತದೆ, ಹೀರ್ತಾ ಹೋಗ್ತದೆ. ಅದು 10 ನಿಮಿಷ ಆಗುವಾಗ ಈ ನೀರೆಲ್ಲ ಹೀರಿಕೊಂಡು ಹದ ಆಗ್ತದೆ, ಪ್ಯಾಲೆಟ್ ಎಲ್ಲ ಮೆಸ್ತಗಾಗ್ತದೆ. ಇವಳು ಬರ್ತಾಳೆ ಇಡೀ ಮನೆ ಸುತ್ತಿ ಎಲ್ಲ ಕೋಣೆಗೆ ಹೋಗಿ ನಮ್ಮ ಹತ್ರ ಲೈನರ್ ಉಂಟ ಕೇಳಿ, ಅಲ್ಲಿ ಕೆಳಗೆ ಸಿಕ್ಕುವಾಗಿದ್ರೆ ಅವಳೇ ತಿಂತಾಳೆ, ಇಲ್ಲದಿದ್ರೆ ಕೇಳ್ತಾಳೆ ಎಂತಾರು ಕೊಡಿ ಅಂತೇಳಿ. ಇಡೀ ಮನೆ ಹೋಗ್ತಾಳೆ ಅವಳು. ಶ್ರೀಕಾರಿ, ಅವಳು ಶ್ರೀಕಾರಿ, ಇವಳು ಭಾಗ್ಯ. ಇವಳಷ್ಟು ಹಣ್ಣೆಲ್ಲ ತಿನ್ನುವುದಿಲ್ಲ, ಅಮ್ಮನ ಹಾಲೆ ಕುಡಿಯೋ ಕಾರಣ ಹೊಟ್ಟೆ ತುಂಬ ಅಮ್ಮನ ಹಾಲು ಸಿಗ್ತದೆ. ಅವಳು ಸ್ವಲ್ಪ ತಿಂತಾಳೆ ಎಲ್ಲ, ಅವಳಿಗೆ ಸ್ವಲ್ಪ. ಬಾ, ಅಲ್ಲಿ ಒಪ್ಪದು, ಬಾ ಇಲ್ಲಿ ಬಾ ಅಂತ. ಬೆಲ್ಲ ಕೊಡು ದೀಕ್ಷಾ, ಬೆಲ್ಲ. ದಿನ ಬಂದು ಏನಾದ್ರು ತಿಂದು ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ಅವಳ ಬರೋದು ಕಡಿಮೆ, ಸಣ್ಣ. ಇವಳು ದಿನ ಬಾಗಿಲು ಓಪನ್ ಇದ್ರೆ ಸಾಕು, ಬೊಬ್ಬೆ ಹೊಡಿತಾ ಇರ್ತಾಳೆ. ಅವಳಷ್ಟಿಗೆ ಬರ್ತಾಳೆ, ಬಂದು 1 ರೌಂಡ್ ಏನಾದ್ರು ಸಿಕ್ಕಿ ಒಂದು ಸ್ವಲ್ಪ ತಿಂದು ಬೆಲ್ಲವ ಬಾಳೆಹಣ್ಣು ಎಂತಾರು ಒಂದು ಕೊಡಬೇಕು. ಮತ್ತೆ 1 ರೌಂಡ್ ಇಲ್ಲಿ ನಾವು ಕೂತಿದ್ರೆ ಮೂಸಿ ಹೋಗೋದು. ಹಾಗೆ ಅವಳು ಶ್ರೀಕಾರಿ. ಇದು 2 ಪುಂಗನೂರು ಬ್ರೀಡೆ. ಅಂದರೆ ಪುಂಗನೂರು ಪ್ಯೂರ್ ಅಂತ ಹೇಳೋದಿಲ್ಲ ನಾನು, ಮಲ್ನಾಡು ಗಿಡ್ಡಕ್ಕೆ ಕೊಟ್ಟದ್ದು ನಮಗೆ. ಅಂದರೆ ಪುಂಗನೂರು ಬೇಕು ಅಂತ ಒಂದು ಆಸೆ ಇತ್ತು, ಬಟ್ ಅದು ತುಂಬ ಕಾಸ್ಟ್ಲಿ, ಫ್ಯಾನ್ಸಿ ರೇಟ್ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಇದಕ್ಕೆ ಪುನಃ ಹೆಣ್ಣು ತಳಿಗೆ ಒಂದು 3-4 ಸಲ ಕೊಡುವಾಗ ಪ್ಯೂರಿಟಿ ಬರ್ತದೆ. ಹಾಗಾಗಿ ನಮ್ಮಲ್ಲೊಂದು ಡೆವಲಪ್ ಮಾಡುವನ ಅಂತ ಒಂದು ಆಶೆಯಿಂದ ನಾವು ಪುಂಗನೂರನ್ನು ಕೊಟ್ಟದ್ದು. ಈ ತಳಿಗೆ, ಒಂದು ತಳಿಗೆ ಪುನಃ ಪುಂಗನೂರು 3 ಸಲ ಆದರೆ ಪ್ಯೂರಿಟಿ ಬರ್ತದೆ. ನಮ್ಮೆಲ್ಲ ಜಾರ್ತದೆ ಟೈಲ್ಸಲ್ಲಿ ಆಡಿದರೆ ಓಡಿದರೆ. ಅವಳು ಬಂದ್ಲು, ಅವಳು ನೋಡಿ ಸಣ್ಣಗಿರಿಂದ ಬರ್ತಿದ್ಲು ಶ್ರೀದೇವಿ. ಬಾಗಿಲು ಬಾಗಿಲು ತೆಗೆದ್ರೆ ಸೀದಾ ಒಳಗೆ ಕಿಚನ್ ಕೌಂಟರ್ ಇದ್ರೆಲ್ಲ ಇವರಿಗೆ ಯಾರು ಏಟಾಕುದಿಲ್ಲ. ಇದು ಎಂತ ರೋಗ ಬರುದು ಸಹ ಕಮ್ಮಿ, ಅಜೀರ್ಣ ಆಗುದು ಮತ್ತೊಂದೆಲ್ಲ ಇದರಲ್ಲಿ ಕಡಿಮೆ. ತುಂಬಾ ಇಷ್ಟ ರಸ್ಕ್. ಬಾ ಶ್ರೀದೇವಿ, ಬಾ ಮೈಲಿ, ಬಾ ಸೀದು ಬಾ. ಅವಳು ಅಂದ್ರೆ ಅಮ್ಮ ತೀರಿ ಹೋದ ಕಾರಣ ನಾವು ತುಂಬಾ ಅವಳನ್ನು ಮುದ್ದು ಮಾಡ್ತಾ ಇದ್ದಲ್ಲ, ಒಳಗೆ ಬಂದು ಎಲ್ಲ ತಿಂದು ನಮ್ಮೊಟ್ಟಿಗೆ ಒಂದು ಸ್ವಲ್ಪ ಹೊತ್ತಿದ್ದು ಹೋಗುದು. ಅವಳಿಗೆ ಹಾಗೆ ಸ್ವಲ್ಪ ಮೇಲಿಕ್ಕೆ ಉದಾಸೀನ, ತಿಂದು ಕೈಯಲ್ಲಿ ಕೊಟ್ಟು ಮೇಲೆ ಉದಾಸೀನ. ಒಳಗೆ ಒಂದು ಇವಳಿಗೆ ಶಿವನಿಗೆ ಅವರಿಗೆ ಇಬ್ಬರಿಗೆ 4 ಜನರಿಗೆ ಒಳ್ಳೆ ಅಭ್ಯಾಸ ಉಂಟು. ಇವಳಾದ್ರೆ ಅಲ್ಲಿ ಕೌಂಟ್ರಲ್ಲಿ ಏನಾರು ಇದ್ರೆ ನಾನು ಪಕ್ಕ ಅಲ್ಲಿ ಇಲ್ಲದ್ರೆ ಬಂದು ತಿಂದು ಹೋಗ್ತಾಳೆ, ಜಾಗ್ರತೆ ಕೆಟ್ಟಾಗ್ತದಲ್ಲ. ಬರ್ತದೆ. ಇಲ್ಲಿ ಓಪನ್ ಇದ್ರೆ ಅವಳು ಒಳಗೆ ಬಾರದು, ಹೋಗೋದಂತವೇ ಇಲ್ಲ.
ಅಲ್ಲಿ ಇನ್ನೊಬ್ಬ ಶಿವ ಅಂತ ನಾನು ತೋರಿಸಿದಲ್ಲ, ಸಣ್ಣವ ಅವ ಇಬ್ಬರು ಒಟ್ಟಿಗೆ ಬರ್ತಿದ್ರು. ಅವನು ಮತ್ತೆ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತೇವೆ ಮೇಲ್ಗಡೆ ನಮ್ಮ ಈ ಕಾಲೋನಿಯಲ್ಲೆಲ್ಲ. ಇವಳಿಗೆ ಇಟ್ಟಕ್ಕುದಿಲ್ಲ, ಅವಳಾದ್ರೆ ಇಲ್ಲಿದ್ರೆ ಪಕ್ಕ ನಾನು ತಪ್ಪಿ ತಿನ್ನು 2-3 ಸಲ ಆಗಿದೆ. ನನ್ನ ಬಾಗಿಲು ಓಪನ್ ಇತ್ತು, ನಾನೆಲ್ಲಿ ಒಳಗೆ ಹೋಗಿದ್ದೆ, ಬಂದು ಇಲ್ಲಿದ್ದನ್ನು ತಿಂದು ಚಂದದಲ್ಲಿ ಹೋಗಿದ್ದಾಳೆ. ಇಲ್ಲ ಎಂತ ಇಲ್ಲ, ಮೊಬೈಲ್ ಚೆಡು ಮೊಬೈಲ್ ಅದ ನೋಡಿ ಹಾಗೆ ಮುಸಿ ತಗೊಳ್ತಾಳೆ ಅವಳು. ಏನಾರು ಇದ್ರೆ ಅಂದ್ರೆ ತಿಂದ ಅಭ್ಯಾಸ ಉಂಟಲ್ಲ, ಇಲ್ಲಿ ಏನಾರು ಇರ್ತಂತೆ ಅದ ಲೂಟಿ ಮಾಡ್ಲಿಲ್ಲ ಭಾಗ್ಯ. ಬಾ ಬಾ ಬೈಲಿ ಬಾ ಬಾ ಬಾ. ರಸ್ಕು ತುಂಬ ಇಷ್ಟ ಅವಳಿಗೆ, ರಸ್ಕು ಬೆಲ್ಲ ಏನತ್ರ ಎಂತ ಇಲ್ಲಮ್ಮ, ಎಂತ ಇಲ್ಲ ನೋಡು, ಏನತ್ರ ಎಂತ ಇಲ್ಲ. ಅದು ಖಾಲಿ 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 ಗಡಿ ಬಿಡಿಲ್ಲ ನೋಡಿ, ಬಂದ ಅಭ್ಯಾಸ ಉಂಟಲ್ಲ ಇದ್ರದ್ದು ಗಡಿ ಬಿಡಿಯಲ್ಲ ಹೇಳಿ. ಹಾ ವೀಕ್ಷಕರೇ, ಇವಳು ಶ್ರೀಕರಿ ದಿನೇಶ್ ಪ್ರಸನ್ನ ಅವರ ಮನೆಯೊಳಗಡೆ ನಾವೀಗ ಇದ್ದೇವೆ. ಪುಂಗನೂರು ತಳಿ, ಅತ್ಯಂತ ಬಹಳ ವಿಶೇಷವಾದಂತಹ ಪುಂಗನೂರು ತಳಿ. ತಾವೆಲ್ಲ ಕೇಳಿರ್ಬೋದು, ತಿರುಪತಿಯ ತಿಮ್ಮಪ್ಪ ದೇವರಿಗೆ ಪುಂಗನೂರು ತಳಿಯ ಒಂದು ಹಾಲನ್ನು ನೈವೇದ್ಯವಾಗಿ ಕೊಡುವಂಥದ್ದು ಪ್ರಚಲಿತದಲ್ಲಿರುವಂಥದ್ದು. ಅಂತಹ ಒಂದು ವಿಶೇಷ ತಳಿಗೆ ಸ್ಥಳೀಯವಾಗಿ ಅದಕ್ಕೆ ಒಂದು ಇಲ್ಲಿ ತೋರಿಸಲಿಕ್ಕೆ ಬೇಕಾಗಿ ಪುಂಗನೂರು ತಳಿ ಇರುವಂಥದ್ದು. ಇವರಲ್ಲಿ 2 ಇದೆ. ಬಹುಶಃ ಇದು 4 ತಿಂಗಳ ಶ್ರೀಕರಿ ಇವಳು. ಇವರ ಮನೆಯೊಳಗಡೆ ಇವರ ಮನೆಯವರು ಹೇಗೆ ಮಕ್ಕಳು ಆ ಕಡೆ ಈ ಕಡೆ ಅಡ್ಡದಿಡ್ಡಿ ಓಡಾಡ್ತಾರೆ, ಅದೇ ರೀತಿ ಇವರ ಜೊತೆಗೆ ಬದುಕ್ತಾ ಇದೆ. ಮಕ್ಕಳಿಗೆ ಹೇಗೆ ತಿನ್ನಲಿಕ್ಕೆ ಕೊಡ್ತಾರೆ ಅದೇ ರೀತಿ ಇದಕ್ಕೆ ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇವರ ಅಡುಗೆ ಮನೆಯಲ್ಲಿ ಬಂದು ಕೂಡ ಅವರು ಉಮಾಕ್ಕನವರು ಏನು ಮಾಡಿಟ್ಟಿದ್ದಾರೆ ಅಡುಗೆ ಕೊನೆಯಲ್ಲಿ ಅದನ್ನು ತಿಂದು ಹೋಗುವಂಥದ್ದು ಇವಳು. ಮತ್ತೆ ಅವರ ಜೊತೆಗೆ ಗಿರಿತಳಿಯ ಶ್ರೀದೇವಿ ಕೂಡ, ಅವರು ಕೂಡ ಬರ್ತಾರಲ್ಲ, ಮನೆಯೊಳಗಡೆ ಬಂದು ಹೋಗುವಂಥದ್ದು ವಿಶೇಷವಾದಂತಹ ದೃಶ್ಯ ನಮಗೆ ದಿನೇಶ್ ಪ್ರಸನ್ನ ಅವರವರ ಮನೆಯೊಳಗಡೆ ಸಿಗುವಂಥದ್ದು. ಬಹಳ ಪ್ರೀತಿಯಿಂದ ಅದನ್ನು ಸಾಕಿಸಲಾಗ್ತಾ ಇದ್ದಾರೆ. ಇದು ದಿನೇಶ್ ಪ್ರಸನ್ನ ಮತ್ತು ಉಮಾ ದಿನೇಶ್ ಪ್ರಸನ್ನ ಹಾಗೂ ಅವರ ಮಕ್ಕಳು ಜೊತೆ ಸೇರಿ ಒಂದು ರೀತಿ ವಿಶೇಷವಾದಂತಹ ಊರಿನ ದೇಶಿ ತಳಿಗಳನ್ನು ಸಾಕುವುದರ ಮುಖಾಂತರವಾಗಿ ಪಶು ಸಂಗೋಪನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಬಹುಶಃ ಇವರು ಆದಾಯದ ದೃಷ್ಟಿಯಿಂದ ಖಂಡಿತ ಅಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಆದಾಯ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಹಳ ಪ್ರಾಚೀನ ಕಾಲದಿಂದ ನೋಡಿದರೂ ಒಂದು ಮನೆಯಲ್ಲಿ ದೇಶಿ ತಳಿಗಳನ್ನು ಸಾಕಿದರೆ ಅದರ ಹಾಲನ್ನು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಕೂಡ ಅತ್ಯಂತ ಆರೋಗ್ಯಕರವಾಗಿ ಬೆಳೆಯುತ್ತಾರೆ. ಆ ಹಾಲಿನಿಂದ ಪೌಷ್ಟಿಕಾಂಶಗಳು ನಮಗೆ ದೊರೆತು ನಾವು ಕೂಡ ಅತ್ಯಂತ ಸುದೃಢವಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ವಿಶೇಷ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ದಿನೇಶ್ ಪ್ರಸನ್ನರವರು ಈ ರೀತಿಯಾದಂಥ ಒಂದು ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಸಾಮೆತ್ತಡ್ಕದ ಉದಿತ ಗೋಶಾಲೆಯಲ್ಲಿ, ಕರಿಯಾಲದಲ್ಲಿರುವಂತಹ ಉದಿತ ಗೋಶಾಲೆಯಲ್ಲಿ ನಾವು ಕಂಡುಕೊಂಡಂಥ ದೃಶ್ಯ. ಇದು ಈ ಹೊತ್ತಿನ ವಿಶೇಷ. ಸುಧಾಕರ್ ಪಡೀಲ್ ಜೊತೆಗೆ ಉಮೇಶ್ ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.